ಇಪ್ಪತ್ಮೂರನೇ ವಲಯ ಸಮ್ಮೇಳನ ಯಶಸ್ವಿಯಾಗಲಿ. ವಲಯ ಸಮ್ಮೇಳನ ಯಶಸ್ವಿಯಾಗಲಿ. ಇನ್ಕ್ವಿಲಾಬ್ ಜಿಂದಾಬಾದ್. ಡಿವೈಎಫ್ಐ ಜಿಂದಾಬಾದ್. ಗಂಗಾಧರ್ ಶೆಟ್ಟಿ ನಮ್ಮ ಉಳ್ಳಾಲ ವಲಯದ 23ನೇ ಸಿಪಿಐಎಂ ಜಿಂದಾಬಾದ್. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಳ್ಳಿಯಿಂದ ದಿಲ್ಲಿವರೆಗೆ ಕೆಂಬಾವುಟ ಹಾರಲಿ. ಇನ್ಕ್ವಿಲಾಬ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್. ವಲಯ ಸಮ್ಮೇಳನ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಳ್ಳಿಯಿಂದ ದಿಲ್ಲಿವರೆಗೆ ಕೆಂಬಾವುಟ ಹಾರಲಿ. ಇನ್ಕ್ವಿಲಾಬ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್. ವಲಯ ಸಮ್ಮೇಳನ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಾರಲಿ ಕೆಂಬಾವುಟ ಹಾರಲಿ. ಹಳ್ಳಿಯಿಂದ ದಿಲ್ಲಿವರೆಗೆ ಕೆಂಬಾವುಟ ಹಾರಲಿ. ಇನ್ಕ್ವಿಲಾಬ್ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಜಿಂದಾಬಾದ್. ವಲಯ ಸಮ್ಮೇಳನ ಜಿಂದಾಬಾದ್. ಸಿಪಿಐಎಂ ಜಿಂದಾಬಾದ್. ಹಾರಲಿ ಹಾರಲಿ ಕೆಂಬಾವುಟ ಹಾರಲಿ. ಹಾರಲಿ ಕೆಂಬಾವುಟ ಹಾರಲಿ. ಬೇತೆ ಬೇತೆ ವಿಭಾಗಗಳು ಬೆಣ್ಪುಣಂಚಿನ ಅಸಂಘಟಿತ ಕಾರ್ಮಿಕರಾದಪ್ಪು, ದಲಿತರಾದಪ್ಪು ಮುಕ್ಕಲ್ನ ಶೋಷಣದ ವಿರುದ್ಧ, ಅನ್ಯಾಯದ ವಿರುದ್ಧ ನಿರಂತರ ಹೋರಾಟ ಮಲ್ತದೆ. ಅಕ್ಲೆಗೆ ನ್ಯಾಯ ದೆತ್ತು ಕೊಡ್ತರಂಚಿನ ಚರಿತ್ರೆ ಇತ್ತರಂಚಿನ ಒಂಜಿ ಪಕ್ಷ ನಮ್ಮ CPM ಪಕ್ಷ. ಅವು ರೈತರಾದಪ್ಪು, ಕೃಷಿ ಕೂಲಿ ಕಾರ್ಮಿಕರಾದಪ್ಪು, ಅತ್ತಂಡ ಬೇತೆ ಬೇತೆ ವಿಭಾಗಗಳು ಓಡದ ಕಾರ್ಕರಡಿ ಬೆಣ್ಪುಡಕಲಾದಪ್ಪು, ಅತ್ತಂಡ ಕೊಟ್ಟೈದ ಕಾರ್ಕರಡಿ ಬೆಣ್ಪುಡಕಲಾದಪ್ಪು, ಗೋಡಂಬಿ ಕಾರ್ಕರಡಿ ಬೆಣ್ಪುಡಕಲಾದಪ್ಪು, ಬೇತೆ ಬೇತೆ ಅಸಂಘಟಿತ ವಲಯಡು ಬೆಣ್ಪುಡಕಲಾದಪ್ಪು. ಅಕ್ಕಲೇನ ಬದ್ಧತೆಗಾದ ನ್ಯಾಯಗಾದ ಅಕ್ಕಲೆಗ ಹಕ್ಕಗಾದ ನಿರಂತರ ಹೋರಾಟ ಮಲ್ತದೆ. ಅಕ್ಕಲೆಗೆ ಆ ಒಂಜಿ ಹಕ್ಕಡು ಪಡೆಯರ ನಿರಂತರ ಹೋರಾಟ ಮಲ್ತನಂಚಿನ ಪಕ್ಷ ನಮ್ಮ CPM ಪಕ್ಷ ಕಾಮ್ರೇಡ್. ನಿರಂತರವಾದ ಹೋರಾಟ ಮಲ್ತನ ಪೊರ್ತುಡೆ ಇನಿ ನಮ್ಮ ಬೆನ್ಪಿನ ವರ್ಗದ ಒಂಜಿ ಅಧಿಕಾರ ಈ ದೇಶಡು ಬರಡೋ ಪಂಪ ರೀತಿಲಿ ವಾ ಒಂಜಿ ನಮ್ಮಡ ಉದ್ದೇಶ ಇತ್ತಂಡ ವಾ ಗುರಿ ಇತ್ತಂಡ ಇನಿ ನಮ್ಮ ಆ ಐತ ವಿರುದ್ಧವಾಯಿನ ಒಂಜಿ ಅಧಿಕಾರ ನಮ್ಮ ರಾಜ್ಯಡು ನಮ್ಮ ದೇಶಡು ಆಡಳಿತ ಮಲ್ತೊಂದು. ಈ ದೇಶದ ಕಾರ್ಮಿಕರಿಗೆ, ರೈತರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ, ಅಸಂಘಟಿತ ವಲಯದ ಈ ದೇಶ ಕಾರ್ಮಿಕರಿಗೆ, ಈ ದೇಶದ ಮಾತಾ ಜನಕುಲೆಗೆ ವಿರುದ್ಧವಾಯಿನಂಚಿನ ಆಡಳಿತನ ಈ ಸರ್ಕಾರ BJP ಸರ್ಕಾರ ಮಲ್ತೊಂದುಂಡು. ಚುನಾವಣೆ ಪೊರ್ತರು ಭರವಸೆ ಕೊರ್ನ ಒಬ್ಬೆ ಭರವಸೆದ ವಿರುದ್ಧ ಕಾರ್ಮಿಕರಿಗೆ ಎಂಕುಲ ಅಕ್ಕಲ ರಕ್ಷಣೆ ಮಲ್ಪುವ, ರೈತರಿಗೆ ಬೆಂಬಲ ಬೆಲೆ ಕೊಟ್ಟು ಕೃಷಿ ಉತ್ಪಾದನೆ ಹೆಚ್ಚು ಮಲ್ತದ ಅಕ್ಕಲ ಆತ್ಮಹತ್ಯೆಯನ್ನು ತಡೆಗಟ್ಟುವ, ವಿದೇಶದ ಕಾಸನ್ನು ಕೊಂಡು ಬರ್ತದೆ, ಕಪ್ಪು ಕಾಸನ್ನು ಕೊಂಡು ಬರ್ತದೆ, ಮುಲ್ಪದಕ್ಕಲ ಅಕೌಂಟ್ಗೆ ಒರಿಯೇರಿನ ಅಕೌಂಟ್ಗೆ 15 ಲಕ್ಷ ರೂಪಾಯಿ ಪಾಡುವ, ವರ್ಷದ 2 ಕೋಟಿ ತನಕ ನಿರುದ್ಯೋಗ ಸಮಸ್ಯೆಯನ್ನು ಪರಿಹಾರ ಮಲ್ತು ಉದ್ಯೋಗವನ್ನು ಸೃಷ್ಟಿ ಮಲ್ಪುವ, ಅಂಚನೆ ಈ ದೇಶದ ಸಮಗ್ರ ಅಭಿವೃದ್ಧಿ ಮಲ್ಪುವ ಪಂಪ ರೀತಿಯ ಭರವಸೆ ಕೊರ್ದು ಓಟು ಗಳಿಸಿದ ಗೆಂದದ ಅಧಿಕಾರ ಬತ್ತಿರದ ಬಕ್ಕ ಏರ್ನ ಪರವಾದ ಕೆಲಸ ಮಲ್ಪುವ ಅಂದು ಪಂತೆರ ಅಕ್ಕಲ್ನ ನಿರಂತರವಾದ ಅಕ್ಕಲ್ನ ವಿರುದ್ಧ, ಕಾರ್ಮಿಕರನ ವಿರುದ್ಧ, ರೈತರನ ವಿರುದ್ಧ, ದಲಿತರನ ವಿರುದ್ಧ, ಅಲ್ಪಸಂಖ್ಯಾತರ ವಿರುದ್ಧ, ಯುವಜನಕುಲ ವಿರುದ್ಧ, ಜನಸಾಮಾನ್ಯನ ವಿರುದ್ಧ ಕೆಲಸ ಮಲ್ತದೆ. ಈ ದೇಶದ ಕೆಲವು ಜನಕುಲು ಕಾರ್ಪೊರೇಟ್ ಕಂಪನಿಗಳಿಗೆ, ಶ್ರೀಮಂತರಿಗೆ ಬಂಡವಾಳ ಸಾಯನಕಲ ಪರವಾದ ಕೆಲಸ ಮಲ್ತೊಂದುಂಡು ಕಾಮ್ರೇಡ್. ನಂಗೆ ಮಾತು ಗೊತ್ತಿತ್ತಿನ ವಿಚಾರ ಈ ಒಂಜಿ ನಮ್ಮ ರಾಜ್ಯ ಸರ್ಕಾರ ಅಂಚನೆ ನಮ್ಮ ಕೇಂದ್ರ ಆಡಳಿತ ಮಲ್ಪನಂಚನೆ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿ
ಇಂಚಿನ ಸಂದರ್ಭಡು ನಮ್ಮ ಸಮ್ಮೇಳನ ಒಂದುಂಡು. ನಮ್ಮ ಸಮ್ಮೇಳನ ಎಲ್ಲಂಜಿ 2022 ಇಸ್ವಿಡು ಮಹಾಧಿವೇಶನ ಕೇರಳದ ಕಣ್ಣೂರು ಏಪ್ರಿಲ್ ನಡಪಡು ಐತ ಪೂರ ತಯಾರಿಯಾದ ನಮ್ಮ ರಾಜ್ಯ ಸಮ್ಮೇಳನ ಜನವರಿ 2-4 ತಾರೀಕಿಗೆ ಕೊಪ್ಪಳ ಗಂಗಾವತಿ ಜಿಲ್ಲೆ ನಡಪಡು. ಅಂಚನೆ ನಮ್ಮ ಜಿಲ್ಲಾ ಸಮ್ಮೇಳನ 22-29 ತಾರೀಕಿಗೆ ಗುರುಪ್ರಡು ನಡಪಡು. ಅಂಚನೆ ನಮ್ಮ ಉಳ್ಳಾಲ ವಲಯ ವ್ಯಾಪ್ತಿಗೆ ಸಂಬಂಧಪಟ್ಟ ಅಂಚಿನ ಮಾತ ಶಾಖೆ ಸಮ್ಮೇಳನಗಳು, ಗ್ರಾಮ ಸಮ್ಮೇಳನಗಳು, ಲೋಕಲ್ ಸಮ್ಮೇಳನ ಅದು ನಮ್ಮ ಹೆಸರೊಂದಿಲ್ಲ. ಈ ಪೊರ್ತುಡು ಈ ಒಂಜಿ ಸಮ್ಮೇಳನಡು ಮಹತ್ತರವಾಯಿನ ವಿಚಾರನು ತೀರ್ಮಾನ ಮತ್ತು ದೆತ್ತೊಂಡು ಬೇಕಂದೇಕ ದುಂಬುದ ನಮ್ಮ ಈ 4 ವರ್ಷದ ಅವಧಿಡಿ ನಮ್ಮ ವಲಯ ಸಮಿತಿಯ ಮುಖಾಂತರ ಈ ಪ್ರದೇಶಡು CPM ಪಕ್ಷದ ಪರವಾದ ಮುಲ್ಪದ ಕಾರ್ಮಿಕರ, ರೈತರ, ಜನಸಾಮಾನ್ಯನ ಪರವಾದ ಇಂಚಿನ ಮಾತ ಕೆಲಸ ಮಲ್ತಂದು ಏತ್ ಕೆಲಸ ಮಲ್ಪರೆ ಸಾಧ್ಯ ಆಗ್ತಂದು ಸಾಧ್ಯ ಆಗ್ತದೆ ಪಣಪರಿತ್ರಿ ಇನ್ನು ಸಮ್ಮೇಳನಡು ವಿಮರ್ಶೆ ಮಾತು ಆದ ಒಂಜಿ ತೀರ್ಮಾನ ದಿತ್ತೊಂದಿಲ್ಲ. ಅಂಚಾದಪ್ಪನಾಗ ಇತ್ತೆ ಈ ಒಂಜಿ ಸಮ್ಮೇಳನದ ಉದ್ಘಾಟನಾ ಸಭೆತ ಅಧ್ಯಕ್ಷತೆಯನ್ನು ನಮ್ಮ ಉಲ್ಲಾಲ ವಲಯ ಸಮ್ಮೇಳನದ ಸ್ವಾಗತ ಸಮಿತಿ ಅಧ್ಯಕ್ಷರಾಯಣ ಕಾಮ್ರೇಡ್ ರಾಮಚಂದ್ರ ಬಬ್ಬುಕಟ್ಟೆ ನೇತ ಅಧ್ಯಕ್ಷತೆ ವಹಿಸಿದ ನಡಪದು ಕೊರಡು ಪಂದು ಕೇಣೊಂದು ಅರಣ್ಯನ ಮಾತರ್ನ ಪರವಾದ ಸ್ವಾಗತ ಮಲ್ಪ ಉದ್ಘಾಟನೆ ಮಲ್ಪರ ಬೈದಿರಂಚಿನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ CPM ಪಕ್ಷದ ಜಿಲ್ಲಾ ಸಮಿತಿ ಕಾರ್ಯದರ್ಶಿಯಣ ಕಾಮ್ರೇಡ್ ವಸಂತ ಆಚಾರ್ಯ ಬೈದೇರು ಅರಣ್ಯಯಾನ ನಮ್ಮ ಮಾತರ್ನ ಪರವಾದ ಸ್ವಾಗತ ಮಲ್ಪ. ಅಂಚನೆ ನಮ್ಮ ಈ ಒಂಜಿ ಸಮ್ಮೇಳನ ಧ್ವಜಾರೋಹಣ ಮುಖಾಂತರ ಧ್ವಜಾರೋಹಣ ಮಲ್ತಿನಂಚಿನ ಕಾಮ್ರೇಡ್ ಗಂಗಾಧರ್ ಶೆಟ್ರೇನು ಯಾನು ಮಾತರ್ನ ಪರವಾದ ಸ್ವಾಗತ ಮಲ್ಪ. ಅಂಚನೆ ಈ ಸಮ್ಮೇಳನಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಣ ಕಾಮ್ರೇಡ್ ವಾಸ್ತವ ಉಚ್ಚಿಲ್ ಬೈದೇರು ಅರೆಲ್ಲ ನಮ್ಮ ಮಾತರ್ನ ಪರವಾದ ಸ್ವಾಗತ ಮಲ್ಪ. ಅಂಚನೆ ಜಿಲ್ಲಾ ಸಮಿತಿ ಸದಸ್ಯರಾಯಣ ಕಾಮ್ರೇಡ್ ಪದ್ಮಾ ಶೆಟ್ರಿ, ಜಯಂತ್ ನಾಯ್ಕರು ಮುಕ್ಲೆಲ್ಲ ಸ್ವಾಗತ ಮಲ್ಪ. ಅಂಚನೆ ಮೂಲ ಬೈದ್ರಂಚಿನ ಮಾತಾ ಪಕ್ಷದ ಸದಸ್ಯರನ್ನು, ಕಾರ್ಯಕರ್ತರನ್ನು, ಅಂಚನೆ ರೈತ ಸಂಘದ DYFI, ಅಂಚನೆ ದಲಿತ ಹಕ್ಕು ಹೋರಾಟದ ಸಮಿತಿದ ಮಾತಾ ನಾಯಕರನ್ನ ಕ್ಲೇನ ಕಾರ್ಯಕರ್ತರನ್ನ ಮೂ ಬೈದ್ರಂಚಿನ ಮಾತೆರಲ್ಲ ಸ್ವಾಗತ ಮಲ್ತದೆ. ಇತ್ತೆ ಈ ನಡಪದು ಕೊರಡು ಪಡೆದು ಅರಡ ವಿನಂತಿ ಮಲ್ಪ. 23ನೇ ವಲಯ ಸಮ್ಮೇಳನ ಉದ್ಘಾಟನೆ ಮಂತದ್ದು ಆಚಾರ್ಯರು ಪಾತ್ರಾಡು ಬಂದ್ಕೇನು ಅಧ್ಯಕ್ಷತೆ ವಹಿಸಿನ ಸಂಗಾತಿ ರಾಮಚಂದ್ರ ಬಬ್ಬುಕಟ್ಟರೆ, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರನ್ನ ಸಂಗಾತಿ ವಾಸ್ತವ ಉಚ್ಚಿಲ್ರೆ, ಕಾರ್ಯದರ್ಶಿ ಕಾಮ್ರೇಡ್ಸ್ ಒಂದು ಐತಿಹಾಸಿಕವಾಯಿನ ಸಂದರ್ಭ ನಮ್ಮ ಸೇರೊಂದಿಲ್ಲ. ಭಾರತ ದೇಶದ ರಾಜಕೀಯ ಇತಿಹಾಸಡು ಅಂಜನೆ ಕಮ್ಯುನಿಸ್ಟ್ ಚಳವಳಿದ ಇತಿಹಾಸಡು ಭಾರತ ಕಮ್ಯುನಿಸ್ಟ್ ಪಕ್ಷ ಮಾರ್ಕ್ಸ್ವಾದಿ CPIMಗೂ 5ನೇ ಸ್ಥಾನ ಉಂಟು. ಸ್ವಾತಂತ್ರ್ಯ ಹೋರಾಟದ ಸಂದರ್ಭಡು ಹುಟ್ಟುಬೈನಂಜಿನ ಕಮ್ಯುನಿಸ್ಟ್ ಚಳವಳಿ ನನ್ನೆಲ್ಲ ಮುಂದುವರಿಯೊಂದು. ಕೊರೋನಾ ಲಾಕ್ಡೌನ್ದ ಸಂದರ್ಭಡು ನಮ್ಮ ಪಕ್ಷದ ಕ್ರಮ ನಿಯಮ ಪ್ರಕಾರ 3 ವರ್ಷಕ್ಕೊರ ಅಧಿವೇಶನ ನಡಪಡಿತ್ತಂಡು. ಅಂಡ ಈ ಲಾಕ್ಡೌನ್ದ ಹತ್ರ ಆ 1 ವರ್ಷ ಮುಂದುವರೆದು 4ನೇ ವರ್ಷಡು ಇನ್ನಿ ಅಧಿವೇಶನ ನಡ್ತೊಂದು. ಐದು ಪೂರ್ವಭಾವಿಯಾದ ಬೇತೆ ಬೇತೆ ರಾಜ್ಯ, ಜಿಲ್ಲೆ, ತಾಲೂಕು, ನಗರ, ವಲಯ, 5 ಒಕ್ಕ ಶಾಖೆ ಇಂಚ ಸಮ್ಮೇಳನ ಮಾತ ಆದ ಒಂದು ಪ್ರಜಾಪ್ರಭುತ್ವ ಪ್ರಕ್ರಿಯೆದ ಮಾತ ಅವಕಾಶಲ್ಲ ಪಕ್ಷದ ಸದಸ್ಯರನ್ನಗಲೇ ಕೊರ್ದು ಈ ಅಧಿವೇಶನ ನಡಪುಂಡು. ಕಾಮ್ರೇಡ್ಸ್ ಪ್ರಾಸ್ತಾವಿಕವಾದ ಸಂಗಾತಿ ಕೆಲವಾರು ವಿಚಾರ ನಿಗ್ಲ ದುಂಪಂಡಿರಿ. ನಮ್ಮ ದೇಶದ ಅಧಿಕಾರ
ಏರ್ನ ಪಾರ್ಟಿದ ನೇತೃತ್ವ ಬರ್ರಬಲ್ಲಿ ಬಂದು ಇತ್ತಿಲ್ಲ ಅಕ್ಕಲ್ನ ನೇತೃತ್ವದ ಸರ್ಕಾರ ಬೈದಿನಿ ನಮ್ಮ ಪಾರ್ಟಿದ ಸದಸ್ಯರು ಈ ಪಾರ್ಟಿದ ನೇತೃತ್ವ ಸರ್ಕಾರ ಬರ್ರಬಲ್ಲಿ ಬಂದ ಅವಿಶ್ರಾಂತವಾಯಿನ ಪ್ರಯತ್ನನು ಜನಕ್ಲ ದುಂಬುವುದು ಪಣ್ಣನಲ್ಲ ಬೇತೆ ಬೇತೆ ಕಾರಣಕ್ಕೂ ಐತ ಅವಕಾಶ ಪಡೆದ ಅಧಿಕಾರ ಬರ್ತೀರಿ ಕಮ್ರೇಡ್ಸ್ ಮಾಸ್ಕ್ ಇತ್ತಿನಕ್ಲು ಮಾತೆಲ್ಲ ಪಾಡ್ಲೆ ಐನಾತ್ ಏವನ್ ನಮ್ಮ ಪಾಲಿಟಿ ಬ್ಯೂರೋಲ ನಂಗೆ ನಿರ್ದೇಶನ ಕೊಡ್ತನು ಪ್ರತಿ ಸಮ್ಮೇಳನಲ್ಲ ಕಡ್ಡಾಯವಾದ ಮಾಸ್ಕ್ ಪಡ್ಪೋಡು ವೈಯಕ್ತಿಕವಾಯಿನ ಅಂತರನ್ನು ಕಾಪಾಡೋಡು ಪಂತೇರಿ ಅಂಚಾದ ಅವೇನು ಪಾಲಿಸಾಲೆ ವೇದಿಕೆ ಹಿಡಿತಿನಾಗ ಸಹಿತ ಅಂಚನೆ ಈ ಮೈಕ್ಗಳ ಸ್ಯಾನಿಟೈಸೇಷನ್ ಮಲ್ಪೊಡ್ದು ಅಂತೀರಿ ಅದಕ್ಕೆ ವ್ಯವಸ್ಥೆ ಎಲ್ಲ ಮಲ್ಪಲೆ ಈ ಸಂದರ್ಭಡು ನಮ್ಮ ಪಾರ್ಟಿ ಸರ್ಕಾರ ಬತ್ತಿ ಬಕ್ಕ ನಮ್ಮ ಈ ಸರ್ಕಾರದ ಅಂದಾಜು ಹೆಂಚಿನ ಸರ್ಕಾರದ ನಡೆ ನುಡಿ ಆಚಾರಗಳು ಹೆಂಚಿನ ಅವೇನು ಪೂರಾ ನಮ್ಮನೆಡೆ ಒಂಜಿ ಲೆಕ್ಕಾಚಾರ ಮಲ್ತದೆ ಅದಕ್ಕೆ ಪ್ರತಿರೋಧ ಒಡ್ಡುನ ಅದರ ಪರ್ಯಾಯವಾಯಿನ ಕಾರ್ಯಕ್ರಮ ಕೊರ್ದು ಈ ದೇಶದ ಜನಕುಲ ಪರವಾದ ಬೇಲೆ ಮಲ್ಪರೆ ವ್ಯವಸ್ಥೆ ಮಲ್ತದ ಬೈದಿನಿ ಕಮ್ರೇಡ್ಸ್ ಜಾಗತಿಕವಾದ ನಮ್ಮ ತೂನಾಗ ಮಾರ್ಕ್ಸ್ವಾದಾಗ ಖಂಡಿತವಾದ ಸಾವು ಇಜ್ಜಿ ಮಾರ್ಕ್ಸ್ವಾದ ಒಂಜಿ ವೈಜ್ಞಾನಿಕವಾಯಿನ ಸಿದ್ಧಾಂತ ಮಾರ್ಕ್ಸ್ವಾದಡು ಇಡೀ ಜಗತ್ತದ ಮಾತಾ ಸಮಸ್ಯೆಗಳ ಪರಿಹಾರ ಕಂಡುಕೊಳ್ಳರೆ ಸಾಧ್ಯತೆ ಉಂಟು ಬಂದಿದೆ ವೈಜ್ಞಾನಿಕವಾದ ರುಜುವಾತ ವಿಷಯ ಇನ್ನು ಮಾರ್ಕ್ಸ್ವಾದ ಮಿತಿ ಜಾಗತಿಕವಾದ ಅಂಚನೆ ನಮ್ಮ ದೇಶಡು ನಿರಂತರವಾಯಿನ ದಾಳಿ ನಡ್ತೊಂದು ಏಮಮುಟ್ಟ ಜಗತ್ತೆಡೆ ಅಸಮಾನತೆ ಉಂಡು ಬಡತನ ನಿರುದ್ಯೋಗ ಅನಾರೋಗ್ಯ ದೌರ್ಜನ್ಯ ಪೋಲ್ಮಾತ ಉಂಡ ಆನಿ ಮುಟ್ಟಲ ಮಾರ್ಕ್ಸ್ವಾದ ಖಂಡಿತವಾದ ಅಲಿವು ಇಜ್ಜಿ ಮಾರ್ಕ್ಸ್ವಾದ ಬಣ್ಣ ಒಂಜಿ ಕುರುಡು ಸಿದ್ಧಾಂತ ಅತ್ತವು ಮಾರ್ಕ್ಸ್ವಾದ ಇನಿ ಬಂಡವಾಳಶಾಹಿ ವ್ಯವಸ್ಥೆದ ಭೂಮಾಲಕ ವ್ಯವಸ್ಥೆ ಇಜ್ಜುಂಡು ಆ ವ್ಯವಸ್ಥೆದ ಮಧ್ಯೆ ಬೆನ್ಪಿ ವರ್ಗದ ಸಿದ್ಧಾಂತದ ಆದಾಡು ಬೆನ್ಪಿ ವರ್ಗದ ದೃಷ್ಟಿಕೋನದ ಆದಾಡು ಪ್ರತಿ ಒಂಜಿ ವಿಷಯ ಎಲ್ಲ ಅಧ್ಯಯನ ಮಲ್ತದೆ ಪರ್ಯಾಯವಾಯಿನ ಕಾರ್ಯಕ್ರಮ ಕೊರ್ಪ ಮುಖಾಂತರ ಇಡೀ ಜಗತ್ತದ ಮಾನವರನ್ನ ಶೋಷಣೆ ಎಂಜಿನಾಪುಂಡು ಆ ಶೋಷಣೆದ ವಿರುದ್ಧವಾದ ಸಮಾನತೆ ಕೊಂದರೆ ಸಾಧ್ಯತೆ ಆಯ್ನ ಸಮಾನತೆ ಕೊಂದೊಡು ಬಣ್ಣ ಉದ್ದೇಶಡು ಇನ್ನಿಲ್ಲ ಜಗತ್ತಿನ ಮಾರ್ಕ್ಸ್ವಾದ ಜೀವಂತವಾದನು ಇನ್ನು ಸಾಮ್ರಾಜ್ಯಶಾಹಿ ಶಕ್ತಿಲು ಮಾರ್ಕ್ಸ್ವಾದದ ವಿರುದ್ಧವಾದ ಮಾತಾ ರೀತಿಲ್ಲ ದಾಳಿ ದಬ್ಬಾಳಿಕೆ ಮಲ್ತೊಂದುಲ್ಲೇರಿ ಆಂಡಲ ಜಗತ್ತಡು ಬೇತೆ ಬೇತೆ ದೇಶಡು ಮಾರ್ಕ್ಸ್ವಾದ ಇನ್ನು ಬೆಳೆದು ಬರೋದು ಬೆನ್ಪಿ ವರ್ಗದ ನೇತೃತ್ವಡು ಪ್ರಜಾಭೂತ ಚಳವಳಿ ಅಧಿಕಾರಲು ಬರೋದು ನಮ್ಮ ದೇಶಡ್ಲ ಇನಿ ನರೇಂದ್ರ ಮೋದಿ ಸರ್ಕಾರ ಬತ್ತಿ ಬಕ್ಕ ಒಂಜಿ ಬಲಪಂಥೀಯ ವಿಚಿತ್ರಕಾರಿ ಅಭಿಪ್ರಾಯ ಇತ್ತಿನ ಒಂದು ಸರ್ಕಾರವು ಸಂಘ ಪರಿವಾರದ ಮಾರ್ಗದರ್ಶನ ನಡಪಿನ ಸರ್ಕಾರ ಸಂಘ ಪರಿವಾರದ ಸಕ್ರಿಯ ಒಂದು ಕಾರ್ಯಕರ್ತೆ ಆಯ್ತಾ ಮುಂಚೂಣಿಡಿತ್ತದೆ ಪ್ರಧಾನ ಸೇವಕ್ಕೆ ಬಂದ ರೀತಿಯಲ್ಲಿ ಪುದರ್ ಪಡೆದು ಅದರ ಸ್ವಯಂ ಪುದರ್ನ ಘೋಷಣೆ ಮಾಡ್ತದ್ದು ಇನ್ನು ಪ್ರಧಾನಿ ಆದಲ್ಲಿ ನಮ್ಮ ದೇಶದ ಬಂಡವಾಳಶಾಹಿ ವ್ಯವಸ್ಥೆನೇ ತೀಕ್ಷ್ಣವಾದ ಬಂಡವಾಳಶಾಹಿ ವ್ಯವಸ್ಥೆದತ್ತ ಕೊನಪನ ಭಾಗವಾದ ಇನ್ನು ಬೇಲೆ ನಡ್ತೊಂದು ಪ್ರಶ್ನೆದಾದ ಇನ್ನು ನಮ್ಮ ಭಾರತ ದೇಶ ಜಗತ್ತಿಡೆ 2ನೇ ಸ್ಥಾನ ಉಂಡು ಜನಸಂಖ್ಯೆ ಓಡಾಯಿನಾಥ ಮಾನವ ಸಂಪನ್ಮೂಲ ಉಂಡು ಆ ಮಾನವ ಸಂಪನ್ಮೂಲನು ಸಂಪೂರ್ಣವಾದ ಉಪಯೋಗ ಮಲ್ಪೆ ಸಾಧ್ಯತೆ ಅವಡು ಆ ಮಾನವ ಸಂಪನ್ಮೂಲದ ಅಭಿವೃದ್ಧಿ ಮಲ್ಪೆ ಸಾಧ್ಯತೆ ಅವಡು ಪನ್ಮ ಒಂಜಿ ಕಾರ್ಯಕ್ರಮ ಅಂತೀವನು ನಮ್ಮ ದೇಶ ಸ್ವಾತಂತ್ರ್ಯ ತಿಕ್ಕಿನ ಮುಂದುವರಿಯೋನು ಸ್ವಾತಂತ್ರ್ಯ ಹೋರಾಟದ ಭಾಗವಾದೇ ನಮ್ಮ ದೇಶಡು ಸರ್ಕಾರ ಬತ್ತಿ ಬಕ್ಕ ಆನಿತ ಬಡತನ ನಿರುದ್ಯೋಗ ಆಯ್ತ ವಿರುದ್ಧವಾದ ಸಾರ್ವಜನಿಕ ಉದ್ದಿಮೆಲು ಪಡೆದು ಆಣಿದ ಪ್ರಭುತ್ವ ಕಂಡುಕೊಳ್ಳೋಣ ಸಾರ್ವಜನಿಕ ಉದ್ದಿಮೆಲ ಮುಖಾಂತರ ನಮ್ಮ ದೇಶದ ಬಡತನ ನಿರುದ್ಯೋಗ ಹಸಿವು ಅನಾರೋಗ್ಯನು ದೆಪ್ಪಾರ ಸಾಧ್ಯತೆ ಆಣಿ ಮಾತಾ ವಿಭಾಗಲ್ಲ ಸರ್ಕಾರದ ಬಂಡವಾಳನು ವ್ಯಕ್ತಿಗತವಾದ ಬಂಡವಾಳ ಉಪಯೋಗ ಮಾಡ್ತದೆ ಆ ಮುಖಾಂತರ ಒಂದು ಕಾರ್ಯಕ್ರಮದ ಆರ್ಥಿಕ ಕಾರ್ಯಕ್ರಮದ ಆದಾಡು
ಅಭಿವೃದ್ಧಿ ಆತನು ಅಭಿವೃದ್ಧಿ ಆವದಿನ ಬಗ್ಗೆ ಆ ಸಂದರ್ಭಗಳು ಜನಕ್ಕೂ ಬೇತೆ ಬೇತೆ ನಮ್ಮದು ಹೋರಾಟ ಮಂದು ಸರ್ಕಾರನು ಓಡಾಯಿನ ರೀತಿಯ ವ್ಯವಸ್ಥೆ ಕೊಂದರೆ ಪ್ರಯತ್ನ ಮಂತಿನೆಲ್ಲ ಉಂಟು ಅಂಡ ಇನಿ 90ರ ದಶಕದ ಬಕ್ಕ ತೂನಾಗ ಇನಿ ಸಾಮ್ರಾಜ್ಯಶಾಹಿ ಹಿಡಿತೊಡು ಪ್ರಜ್ಞ ಬ್ಯಾಂಕ್ಲು ವಿಶ್ವ ಬ್ಯಾಂಕ್ ಆವಡು IMF ಆವಡು ಇನಿ ಅಭಿವೃದ್ಧಿ ಪತಡುಪ್ನ ರಾಷ್ಟ್ರಕ್ಕೆ ಪೂರಕವಾದ ಆರ್ಥಿಕತೆಯನ್ನು ಜಾರಿ ಮಲ್ಪರೆ ಜಾಗತೀಕರಣ ಉದಾರೀಕರಣ ನೀತಿಲೇನೆ ಹರಿಯ ಬುಡ್ನಿಡಾತ್ರನೇ 90ರ ದಶಕಡು ನಮ್ಮ ದೇಶಡ್ಲ ಈ ಉದಾರೀಕರಣವಾಯಿನ ನೀತಿಲು ಜಾರಿ ಮಲ್ಪರೆ ಪ್ರಯತ್ನ ಮಾಡಿದೆ ಅಪಗನೆ ಸಾರ್ವಜನಿಕ ಉದ್ದಿಮೆಲದ ಬಂಡವಾಳನು ಹಂತ ಹಂತವಾದ ಕಡಿತ ಮಲ್ಪ ಮುಖಾಂತರ ಇನಿ ಖಾಸಗೀಕರಣದ ತತ್ತ ಪೂಪ್ಲಂಜ ಪ್ರಯತ್ನ ಆದ CPIM ಪಕ್ಷ ಆ ಸಂದರ್ಭಗಳು ನಮ್ಮ ದೇಶದ ಒಂಜಿ ಸಮಾನತೆ ಕೊಂದರೆ ಸಾಧ್ಯತೆ ಆಪನೆಲೆಟ್ಟು ಒಂಜಿ ಹಂತದ ಪ್ರಯತ್ನದ ಭಾಗವಾದ ಸಾರ್ವಜನಿಕ ಉದ್ದಿಮೆಲು ಇನ್ನು ಅನಿವಾರ್ಯ ಇತ್ತಂಡು ಐದಾತ್ರ ಭಾರತ ದೇಶಕ್ಕೂ ಬೇತೆ ಬೇತೆ ರಂಗೋಡು ಕೊಡುಗೆ ತಿಕ್ಕಂಡು ಅಪಾರ ಸಂಖ್ಯೆದ ಕಾರ್ಮಿಕರೇ ಪಡೆ ನಾವು ಸಂಘಟಿತ ಕಾರ್ಮಿಕರಾವಡು ಅಸಂಘಟಿತ ಕಾರ್ಮಿಕರಾವಡು ಸಾರ್ವಜನಿಕ ರಂಗದ ಮುಖಾಂತರ ಅವು ಸೇವಾ ರಂಗ ಆವಡು ಕೈಗಾರಿಕಾ ರಂಗ ಅವು ಅದನ್ನ ವ್ಯವಸಾಯ ರಂಗ ಅವು ಅದನ್ನ ಪ್ರವಾಸೋದ್ಯಮ ಅವು ಅದರ ಶೈಕ್ಷಣಿಕ ರಂಗ ಆವಡು ಬೇತೆ ಬೇತೆ ನೆಟ್ಟು ಸರ್ಕಾರದ ಬಂಡವಾಳದ ಮುಖಾಂತರ ಸರ್ಕಾರದ ನೀತಿಗಳ ಮುಖಾಂತರ ಇನ್ನು ಜನಕ್ಕೇ ಪ್ರಯೋಜನ ಆಗ್ತದೆ ಅದೇ ರೀತಿ ನಮ್ಮ ದೇಶದ ಸಂವಿಧಾನ ಭಾರತ ದೇಶದ ಸಂವಿಧಾನ ಒಂದು ಜಾತ್ಯತೀತ ಸಂವಿಧಾನ ಒಕ್ಕೂಟ ವ್ಯವಸ್ಥೆದ ಸಂವಿಧಾನ ಪ್ರಜಾಪ್ರಭುತ್ವ ವ್ಯವಸ್ಥೆದ ಭಾಗವಾದ ನಿರೂಪಣೆ ಆಯ್ನ ಸಂವಿಧಾನ ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಡೆ ಬತ್ತಿನ ಸಂವಿಧಾನ ಆ ಸಂವಿಧಾನ ಈಗ ಪೂರಕವಾದ ಬೇಲೆ ಮಂತೊಂದು ಬೈದಿನಿ ಮಾತಾ ನಾಗರಿಕರಿಗೆ ಅಕ್ಲೆ ಹಕ್ಕು ರಾಜ್ಯ ಸರ್ಕಾರಗೂ ನಿರ್ದೇಶನ ಸೂತ್ರಗಳನ್ನು ಮಾತಾ ಕೊರ್ಪ ಮುಖಾಂತರ ನಮ್ಮ ದೇಶದ ಮಾತಾ ವಿಭಾಗದ ಜನಗಳಿಗೆ ಹಕ್ಕು ಬಾಧ್ಯತೆ ಕೊರದು ಅಕ್ಲೆ ರಕ್ಷಣೆ ಮಲ್ಪರೆ ಒಂದು ಆಧಾರ ಸ್ತಂಭವಿನ ಸಂವಿಧಾನ ಅದೇ ರೀತಿ ಸಮಾಜಡು ಹಿಂದುಳಿದ ವರ್ಗದಕ್ಕಲು ಅದರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದಕ್ಕಲು ಏರಲೇರಿ ಅಕ್ಲೇಲ ಸಂವಿಧಾನಬದ್ಧವಾದ ಹಕ್ಕಲಿನ ಕೊರದು ಮಾತಾ ವಿಭಾಗಗಳ ಒಂದು ಮುಂದುವರೆರೆ ದುಂಬು ಬರ್ರೆ ಅದರ ಸಮಾನತೆಯನ್ನು ಕಾಪಾಡೋ ಸಾಧ್ಯತೆ ಆಪನ ರೀತಿಯ ವ್ಯವಸ್ಥೆ ಮಾಡಲು ಸಾಧ್ಯತೆ ಕೋಟ್ಯಾಂತರ ಸಂಖ್ಯೆಯ ಜನಕ್ಕಲು ಬೇತೆ ಬೇತೆ ಭಾಷೆ ಧರ್ಮ ಉಪಜಾತಿ ಅದನ್ನು ಬೇತೆ ಬೇತೆ ರಾಜ್ಯಡು ಬೇತೆ ಬೇತೆ ಸಾಂಸ್ಕೃತಿಕವಾದ ಹಿನ್ನೆಲೆ ಇತ್ತಿನ ಜನ ವಿಭಾಗನು ಸಂವಿಧಾನದ ಚೌಕಟ್ಟದ ಉಲಾಯಿಡ್ದು ನಮ್ಮ ದೇಶದ ವಿವಿಧತೆಯ ಏಕತೆಯನ್ನು ಕೊಂದರೆ ಸಾಧ್ಯತೆ ಆದಿ ಪ್ರಪಂಚದ ಭೂಪಟದ ಒಂದು ಬಲಿಷ್ಠ ಒಂದು ಜಾತ್ಯತೀತ ಭಾರತವಾದ ಹೊರಪೆರೆ ಸಂವಿಧಾನ ಐತನೇ ಕೊಡುಗೆ ಕೊಂಡು ಇತ್ತದ ಭಾರತ ಸರ್ಕಾರ 2014 ಬಕ್ಕ 90ರ ದಶಕದ ಉದಾರೀಕರಣ ನೀತಿ ಬತ್ತನ ಅವಿನ ವೇಗವಾದ ತೀಕ್ಷ್ಣವಾದ ಇನಿ ಜಾರಿ ಮಲ್ಪರೆ ಪ್ರಯತ್ನ ಮಗ ಸಂಪೂರ್ಣವಾದ ಸಾರ್ವಜನಿಕ ಉದ್ದಿಮೆಲೆ ಇಜಾನ ರೀತಿಯ ಸ್ಥಿತಿನಿ ನಿರ್ಮಾಣ ಮಲ್ಪರೆ ನೀ ತೀರ್ಮಾನ ಮಾಡಿದೆ ಈ ತೀರ್ಮಾನ ಖಂಡಿತವಾದ ಸಾಮ್ರಾಜ್ಯಶಾಹಿದ ತೀರ್ಮಾನವನ್ನು ಭಾರತ ಸರ್ಕಾರ ಜಾರಿ ಮಾಡಿದೆ ಒಂದು ಅಪಾಯಕಾರಿ ಅಂತ ಭಾರತ ದೇಶದ ಸರ್ಕಾರ ಪ್ರಧಾನಿ ಅಂಚೆ ಸಂಘ ಪರಿವಾರದಕ್ಕಲು ನಮ್ಮ ದೇಶದ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಬೆಳೆದು ಬೈದಿನ ಮಾತಾ ಸಿದ್ಧಾಂತನ ನಾಶ ಅಂತಂದು ಅಕ್ಟೋಬರ್ 2 ತಾರೀಕಿಗೆ ಮಹಾತ್ಮ ಗಾಂಧಿಯರ ಜನ್ಮದಿನ ಮಹಾತ್ಮ ಗಾಂಧಿಯರ ಸಿದ್ಧಾಂತದ ವಿರೋಧ ಮಲ್ನ ನರೇಂದ್ರ ಮೋದಿ ಸೇರಿದು ಅದರ ಸಂಘ ಪರಿವಾರ ಸೇರಿದು ಮಹಾತ್ಮ ಗಾಂಧಿ ಪುಟ್ಟಿನ ದಿನ ತಾನೇ ಇಡೀ ದೇಶದ ಘನ ತ್ಯಾಜ್ಯಲೇನೆ ವಿಲೇವಾರಿ ಮಲ್ಪ ಪುದಾಡಿ ಮಾತಾ ಸಾರ್ವಜನಿಕರು ಸಮಾಧಾನ ಇತ್ಯಾದಿ ಇತ್ಯಾದಿ ಮಲ್ಪ ಮುಖಾಂತರ ಒಂದು ಶುಚಿ ಭಾರತನ ಕೊಂದಡ್ಪನ್ಮ ಒಂದು ಯೋಜನೆ ಕೊಂದತೇರಿ ಐ ಕೋಟ್ಯಾಂತರ ಸಂಖ್ಯೆಲ ಕಾಸನ್ನು ಬಿಡುಗಡೆ ಮಂತೇರಿ ಅಂಡ ದೇಶದ ತೂಯ ನಮ್ಮ ಪ್ರಚಾರಗೂ ದೇಶದ ಘನತ್ಯಾಜ್ಯನ ವಿಲೇವಾರನ್ನು ಅಂಡ ಉಲ ಹಿಡ್ದು ನಮ್ಮ ದೇಶದ ಮಾತಾ ಸಿದ್ಧಾಂತ ಎಲ್ಲ ಮೈಪು ಪತ್ತದ ಗುಡಿಸಿನ ಲೆಕ್ಕಂದಿನ ಅದನ್ನ ಸಿದ್ಧಾಂತ ನಾಶ ಮಲ್ಮ ಬೇಲೆ ಮಂತಂದು ಈಗ ತೂಲೆ ಇನಿ ಸಂಘ ಪರಿವಾರ ದಾಳಿ ಮಲ್ಪ ಏರ್ನ ಮಿತ್ತು ಸಂಘ ಪರಿವಾರ ದಾಳಿ ಮಲ್ಪ CPIM ಪಕ್ಷದ ಮಿತ್ತು ಸಂಘ ಪರಿವಾರ ಮಲ್ಪನು CPIM ಪಕ್ಷದ ಕಾರ್ಯಕರ್ತರ ಮಿತ್ತು CPIM ಪಾರ್ಟಿದ ಸಿದ್ಧಾಂತ ಮಿತ್ತು ದಾಳಿ ಮಂತಂದು ಮಾರ್ಕ್ಸ್ವಾದದ ಮುಖಾಂತರ CPIM ಪಾರ್ಟಿ ಎಡ ಧೋರಣೆದ ಆದಾಡು ಮಾರ್ಕ್ಸ್ವಾದ ತಿಳಿಯದ ಆದಾಡು ಈ ದೇಶದ ಸರ್ಕಾರದ ನೀತಿದ ವಿರುದ್ಧವಾದ ಜನಕ್ಲೆನೆ ಅಣಿನೇರಿಸುವ ಪಕ್ಷ ಬಂದು ಗೊತ್ತಿದ್ದಿದೆ ನಮ್ಮ ಮಿತಿ ದಾಳಿ ನಡ್ತಂದನು ಪಶ್ಚಿಮ ಬಂಗಾಳದ ಸರ್ಕಾರ
ಎಡಪಕ್ಷ ನೇತೃತ್ವದ ಸರ್ಕಾರನ ಇಂಚ ನಾಶ ಮಂದೇರಿ ಅಲ್ಪದ ಪಕ್ಷದ ಆಫೀಸ್ಲೇನೆ ಕಾರ್ಯಕರ್ತರ ಮಿತ್ತು ದಾಳಿ ದೌರ್ಜನ್ಯ ಮಂದೇರಿ ಸಂಘ ಪರಿವಾರದಕ್ಕೂ ಅದೇ ರೀತಿ ಎಲ್ಲಿಯ ರಾಜ್ಯ ತ್ರಿಪುರಾ ರಾಜ್ಯಡು ನಿರಂತರವಾದ ಸರ್ಕಾರದ ಮುಖಾಂತರ ಸರ್ಕಾರ ಸಂವಿಧಾನಬದ್ಧವಾಗಿ ನನ್ನ ವ್ಯವಸ್ಥೆನೇ ತ್ರಿಪುರಾ ಗುಡ್ಡಗಾಡು ಜನಕ್ಕೆ ವ್ಯವಸ್ಥೆ ಕೊಟ್ಟು ನನ್ನ ಸರ್ಕಾರ CPM ಪಾರ್ಟಿದ ನೇತೃತ್ವ ಸರ್ಕಾರ ಇತ್ತಂದ್ರೆ ಅವಳು ಆಕ್ರಮಣಕಾರಿಯಾದ ದೌರ್ಜನ್ಯ ಮಲ್ಪನ ಮುಖಾಂತರ ಜನಕ್ಕೆ ಪೋಡಿಗೆ ರಟ್ಟೋಣ ಮುಖಾಂತರ CPM ಪಾರ್ಟಿದ ಸರ್ಕಾರನವ್ರು ದೆತ್ತೀರಿ ದೆತ್ತಿನ ಮಾತ್ರ ನಮ್ಮ ಆಫೀಸ್ ಮಿತ್ತು ದೌರ್ಜನ್ಯ ಮಲ್ಪೇರಿ ಆ ಆಫೀಸೇ ನಾಶ ಮಂತಂದ್ಲೇರಿ ಕಾರ್ಯಕರ್ತರ ಮಿತ್ತು ದೌರ್ಜನ್ಯ ಮಂತಂದು ಐತ ಅರ್ಥ ಅಂಜಿನ CPM ಪಾರ್ಟಿನಿ ಬೇರು ಸಹಿತ ನಾಶ ಮಲ್ಮ ಬೇಲೆನ ಸಂಘ ಪರಿವಾರ ಮಂತಂದು ಕೇರಳ ರಾಜ್ಯಡ್ಲ ಇನಿ ಧಾರ್ಮಿಕ ನಂಬಿಕೆಲೇನೆ ದೊಂಬುದೀದೆ ಮೌಢ್ಯತೆನೆ ದೊಂಬುದೀದೆ ಜನಕ್ಲೇನೆ ಭಾವನಾತ್ಮಕವಾದ ಪರಿವರ್ತನೆ ಮಲ್ಪೆರ ಪ್ರಯತ್ನ ಸಂಘ ಪರಿವಾರದಕ್ಕೂ ಮಂದೇರಿ ಅಂಡ CPM ಪಾರ್ಟಿ ಕೇರಳ ರಾಜ್ಯದ ಮಣ್ಣಿಡು ನಡಪಣ ಹೋರಾಟ ಆ ಪ್ರೀತಿ ವಿಶ್ವಾಸ ಸರ್ಕಾರ ಮುಖಾಂತರ ಮಂದಿನ ಕಾರ್ಯಕ್ರಮಗಳು ಅಲ್ತ ಜನಕ್ಕಲ್ನ ಅಭಿವೃದ್ಧಿ ಪೂರಕ ವ್ಯವಸ್ಥೆ ಮಂದಿನ CPM ಪಾರ್ಟಿನ ಹಿಮ್ಮೆಟ್ಟು ಸೇರಕ್ಕೆ ಸಾಧ್ಯತೆ ಆಯ್ತು ಧಾರ್ಮಿಕ ಮೌಢ್ಯತೆ ಅವಡಿ ಭಾವನಾತ್ಮಕ ವಿಚಾರವನ್ನು ನಡೆತಿಜಿ ಇಡೀ ದೇಶಡು ದೇವಸ್ಥಾನದ ಪ್ರಮುಖ ಕೇಂದ್ರಲೇ ಕೇರಳ ರಾಜ್ಯ ಧಾರ್ಮಿಕ ಅಪನಂಬಿಕೆಲೇನೆ ಮೌಢ್ಯತೆಲೆ ಉಪಯೋಗ ಮಾಡಿ ದೇಶವ್ಯಾಪಿಯಾದೀನಿ ಸಂಘ ಪರಿವಾರ BJP ಬೆಳೆದು ಬತ್ತಿನ ಹಣ ಕೇರಳಡು ಸಾಧ್ಯತೆ ಆಯ್ತಿಜಿ ಹಣ ಕೇರಳಡು ನಮ್ಮ ಕಾರ್ಯಕರ್ತರ ಮೆತ್ತೆ ನಮ್ಮ ಪಾರ್ಟಿದ ನಾಯಕರ ಮೆತ್ತೆ ನಿರಂತರವಾಯಿನ ಸುಳ್ಳು ಪ್ರಚಾರ ಮಲ್ಪ ಮುಖಾಂತರ ಇನ್ನು ದಾಳಿ ದಬ್ಬಾಳಿಕೆ ಮಂತಂದ್ರೆ ಅದೇ ರೀತಿ ಎಲ್ಲೆಲ್ಲಿ ರಾಜ್ಯಡ್ಲ CPM ಪಾರ್ಟಿದ ಮಿತ್ತು ದಾಳಿ ನಡ್ತಂದು ತಾಯಿಗೆ ಮಾರ್ಕ್ಸ್ವಾದ ಮಿತ್ತು ಈತೆ ಕೋಪ ಮಾರ್ಕ್ಸ್ವಾದ ಮಾತ್ರನೇ ಇನಿ BJPದ ಸಂಘ ಪರಿವಾರದ ಹಿಂದುತ್ವದ ರಾಜಕೀಯವನ್ನು ಅರ್ಥ ಮಾಡ್ತದೆ ಜನಕ್ಕೆ ತೆರ್ಪಡಾರ ಹಾರತೆತ್ತಿನ ಪಾರ್ಟಿ ಅಂಚಾದ CPM ಪಾರ್ಟಿದ ಮಿತ್ತು ಇನಿ ಅಮೇರಿಕನ್ ಸಾಮ್ರಾಜ್ಯಶಾಹಿದಕ್ಲ ಬೆಂಬಲದ ಮುಖಾಂತರ ದಾಳಿ ದೌರ್ಜನ್ಯ ನಡತಂದು ಬಂದಲೆ ಭಾರತ ದೇಶದ ಒಂದು ಸ್ವಾತಂತ್ರ್ಯ ಹೋರಾಟದ ಹಿನ್ನೆಲೆಯಲ್ಲಿ ಪ್ರಾರಂಭ ಆತಲಿ ವಿದೇಶಾಂಗ ನೀತಿ ಜಗತ್ತಿದೆ ಪ್ರಸಿದ್ಧ ಪಡಿನ ವಿದೇಶಾಂಗ ನೀತಿ ನಮ್ಮ ಅಲಿಪ್ತ ನೀತಿ ಅಮೇರಿಕನ್ ಸಾಮ್ರಾಜ್ಯಶಾಹಿ ಒವ್ವೇ ದೇಶದ ಮಿತಿ ದಾಳಿ ದೌರ್ಜನ್ಯ ಅಕಲ ಆಂತರಿಕ ವಿಷಯದ ಹಸ್ತಕ್ಷೇಪ ಬಂದಾಕಿ ಪ್ರತಿರೋಧ ಒಡ್ಡಿನ ದೇಶ ಇತ್ತಿಲ್ಲ ಅವು ಭಾರತ ದೇಶ ಅಲ್ಲ ಇನಿ ದಾದಾವನು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಆಯ್ಕೆ ಕೂಡಲೇ ಅಮೇರಿಕದ ಅಧ್ಯಕ್ಷನೊಟ್ಟಿಗೆ ಅರದ ಪತ್ವೇರಿ ಅಮೇರಿಕದ ಅಧ್ಯಕ್ಷರೇ ನಮ್ಮ ಸ್ವಾತಂತ್ರ್ಯ ದಿನಾಚರಣೆ ಧ್ವಜಾಣ ಮಲ್ಪ ಲೆಪ್ಪೇರಿ ಆ ಮಟ್ಟಕ್ಕೆ ನಮ್ಮ ವಿದೇಶಾಂಗ ನೀತಿನಿ ಸಾಮ್ರಾಜ್ಯಶಾಹಿದ ಬಾಲಂಗೊಚ್ಚಾದ ಅತ ಕಾರ್ದಾಡಿಕೆ ಪಾಡ್ದಾತನು ಇನ್ನು ಪ್ರಪಂಚದ ಭೂಪಟ್ಟಡು ನಮ್ಮಕ್ಕ ಇತ್ತಿನ ಗೌರವ ವಿದೇಶಾಂಗ ನೀತಿ ಕಡಿಮೆ ಆತಲಿ ಇಂಥ ಅಲ್ಪ ಅಧ್ಯಕ್ಷರು ಬದಲಾತನಲ್ಲ ಆ ಸಾಮ್ರಾಜ್ಯಶಾಹಿ ನೀತಿ ಬದಲಾತಿಜಿ ಇಂಥ ಹೊಸ ಅಧ್ಯಕ್ಷರೆಲ್ಲ ಬರ್ತದೆ ಆತನ ಹೊಸ ಅಧ್ಯಕ್ಷರೆಲ್ಲ ನರೇಂದ್ರ ಮೋದಿನ ಪತ್ವೇರಿ ಆಯ್ತು ಅರ್ಥ ಇಂಜವನ್ನಾಗ ನಮ್ಮ ದೇಶನು ನಮ್ಮ ದೇಶದ ವಿದೇಶಾಂಗ ನೀತಿನಿ ಇನ್ನು ಅಮೇರಿಕಾಗೆ ಪೂರಕವಾದ ಬದಲಾವಣೆ ಮಲ್ಪರೆ ಅಮೇರಿಕ ಯಶಸ್ವಿ ಆವೊಂದುಂಡು ನಮ್ಮ ಇತದ ದೇಶ ನಮ್ಮ ವಿದೇಶಾಂಗ ನೀತಿ ಮುಖಾಂತರ ನಮ್ಮ ನೀತಿಲಿ ಇನ್ನು ಶರಣಾಗತಿ ಮಂತೊಂದು ಒಂದು ಅಪಾಯಕಾರಿ ಹಂತರುಲ್ಲ ವಿದೇಶಾಂಗ ನೀತಿ ಅವಳು ಬೀದಿ ಪಾಲಾಂಡಿ ನಮ್ಮ ದೇಶದ ಸಾರ್ವಜನಿಕ ಉದ್ದಿಮೆಲೇನೆ 100% ಇನಿ ನಾಶ ಮಂತೊಂದುಲೇರಿ ಇಡೀ ದೇಶದ ಜನಕ್ಕೂ ಏನಾಯ್ತ ವಿರುದ್ಧವಾದ ಹೋರಾಟ ಮಂತೊಂದುಲೇರಿ ಸ್ವಾತಂತ್ರ್ಯದ ಬೊಕ್ಕ ಖಾಸಗಿ ರಂಗೊಳಿತಿನ ಆರ್ಥಿಕ ರಂಗ ಬ್ಯಾಂಕ್ಲಿನ ರಾಷ್ಟ್ರೀಕೃತ ಮಂತ ರಾಷ್ಟ್ರೀಕತೆ ಮಂತಿನ ಹತ್ರ ಇನಿ ದೇಶದ ರೈತರಿಗೆ ಎಲ್ಲೆಲ್ಲ ಕೈಗಾರಿಕೋದ್ಯಮಗಳಿಗೆ ಜನಸಾಮಾನ್ಯರಿಗೆ ಪ್ರಯೋಜನ ಆತನಿ ಇನ್ನಿತ ಸರ್ಕಾರ ಇನಿ ಬ್ಯಾಂಕ್ಲಿನ ಮಾತ ಖಾಸಗೀಕರಣ ಮಂತೊಂದುಂಡು ಮಲ್ಲ ಕಾರ್ಪೊರೇಟ್ ರಂಗದಕ್ಕೆ ಇನಿ ಕೊರೊಂದುಲೇರಿ ಬ್ಯಾಂಕಿಂಗ್ ರಂಗ ಇನಿ ಆ ಅಂತ ಪೋಂದುಂಡು ನಮ್ಮ ಜಿಲ್ಲೆದ ಪರಿಸ್ಥಿತಿ ಅಂಜನೆ ಜಿಲ್ಲೆ ಪುಟ್ಟಿನಂಜನ ವಿಜಯ ಬ್ಯಾಂಕ್ ಅವಡತ ಬೇತೆ ಬೇತೆ ಬ್ಯಾಂಕ್ಲು ಇನಿ ನಾಶ ಆತನ ದಾಳಿ ಸಂಪೂರ್ಣವಾದ ದಿವಾಳಿ ಆತಿನಂಜನ ಬ್ಯಾಂಕ್ದೊಟ್ಟಿಗೆ ಮರ್ಜರ್ ಮಲ್ಪರೆ ಇನಿ ಸರ್ಕಾರ ವ್ಯವಸ್ಥೆ ಮಂದು ಐಟುಬ್ನ ಲಕ್ಷಾಂತರ ನೌಕರನಕ್ಲು ಇನಿ ಕೆಲಸ ಕಳ್ಕೊಳ್ಳೊಂದಿರಿ ಅಪಗ ಪರಿಸ್ಥಿತಿ ದಾದ ಅಂತ ಪೋಂದು ಸ್ವಾತಂತ್ರ್ಯ ತಿಕ್ಕಿನ ರೈಲು ಪ್ರಾರಂಭ ಆತನು 5 ಒಕ್ಕ ಸಾರ್ವಜನಿಕ ರಂಗ ನಮ್ಮ ದೇಶ ಸರ್ಕಾರ ಮುಂದುವರಿಸಲಿ ಇನಿ ರೈಲ್ವೆ ರಂಗಲ್ಲ ಇನಿ ಖಾಸಗೀಕರಣ ಮಲ್ಪರೆ ಇನಿ ಮಲ್ಪನ ಮುಖಾಂತರ ಸಾವಿರಾರು ಎಕರೆ ಭೂಮಿಲೇನೆ ಇನಿ ಖಾಸಗಿ ಬಂಡವಾಳಗಾರನಿಗೆ ಕೋರ್ಪನ ವ್ಯವಸ್ಥೆ ಮಂತಲಿ ವಿಮಾನ ರಂಗನು ಇನಿ ಬಂಡವಾಳಗಾರನಿಗೆ ಕೊರಂದಿಲ್ಲ ಸೇವಾ ರಂಗನು LICನಿ ಬಂಡವಾಳಗಾರನಿಗೆ ಕೊರಂದಿಲ್ಲ ಅಪಗಂಡ ಪ್ರಶ್ನೆಂಜಿನ ಖಾಸಗಿ ರಂಗದಕ್ಕೆ ಕೊಂಡ ದಾದನ್ಲ ಅಭಿವೃದ್ಧಿ ಆಪನ್ ಪಂಡ ಪ್ರಶ್ನೆನ ಖಂಡಿತವಾದ ಇಜ್ಜಿ
ಖಂಡಿತ ಇಜ್ಜಿ ಇನ್ನಿತ ನಿರುದ್ಯೋಗದ ಸಮಸ್ಯೆ ಗಗನಾಗ ಮುಟ್ಟುದನು ಶಾಲಾ ಕಾಲೇಜಿಗೆ ಕಲ್ತದೆ ಅದ ಡಿಪ್ಲೊಮಾ ಇಂಜಿನಿಯರಿಂಗ್ ಮಂತಿನ ಜವನೇರಿ ಜವನಿ ಪೊಣ್ಣು ಬೀದಿ ಪಾಲ ಒಂದುಲೇರಿ ಲಕ್ಷಗಟ್ಟಲೆ ರೂಪಾಯಿ ಖರ್ಚು ಮಲ್ಪೇರಿ 10-12 ಸಾವಿರ ರೂಪಾಯಿ ಸಂಬಳಗೂ ಕಲ್ತಿನಿ ಬೇತೆ ಬೇಲೆ ಬೇತೆ ಸಂಬಂಧನ ಇಜ್ಜಿ ಓಲ ಖಾತರಿ ಇಜ್ಜಿ ಗ್ಯಾರಂಟಿ ಇಜ್ಜಿ ಗುತ್ತಿಗೆ ಕಾರ್ಮಿಕರಾದ ಬೇಲೆ ಮಲ್ಪಡು ಅದನ್ನ ಲಿಮಿಟೆಡ್ ಪೀರಿಯಡ್ಗೆ ಸಲ ಬೇಲೆ ಮಲ್ಪಡು ಆ ಹಂತಕ್ಕೂ ನಮ್ಮ ದೇಶ ಸರ್ಕಾರ ವ್ಯವಸ್ಥೆ ಮಂತೊಂದುಂಡು ಬ್ಯಾಂಕ್ ನೌಕರಿ ಪಡೆದು ಸುಖಿ ಜೀವನ ಇತ್ತಿನ ನೌಕರ ನಕ್ಕಳು ಇನಿ ಬೇಲೆ ಕಳ್ಕೊಳ್ಳೊಂದಿಲ್ಲೇರು ಅವಾಗ ಈ ರೀತಿಯ ಸ್ಥಿತಿ ಏತ ಅಪಾಯಕಾರಿ ಅಂತ ನೆತ್ತ ವಿರುದ್ಧವಾದ ಪ್ರತಿರೋಧ ಒಡ್ಡುಂಡು ಪನ್ಮ ಕಾರಣಗಳು ಸುರುಕಾದ ದಾಳಿ ಮಂತ್ರಿ ಕಾರ್ಮಿಕರನ್ನ ಕಾನೂನ್ದ ಮಿತ್ತು ಈ ದೇಶದ ಸ್ವಾತಂತ್ರ್ಯ ತಿಕ್ಕನೇ ಹೋರಾಟ ಮಂದಿರ ಕಾರ್ಮಿಕರು ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಹೋರಾಟ ಮಂತದ್ದು ಬ್ರಿಟಿಷರ ಉಪ್ಪನೇ ಕಾರ್ಮಿಕ ಕಾನೂನು ಬೈದನಿ ನಮ್ಮ ಸರ್ಕಾರ ಬತ್ತಿ ಬಕ್ಕ ಕಾರ್ಮಿಕ ಕಾನೂನು ಬೈದನಿ ತ್ಯಾಗ ಬಲಿದಾನ ಕಾರ್ಮಿಕರನ್ನ ಆತಂಡ್ರಿ ಕಾರ್ಮಿಕ ಸಂಘಟನಾ ಕಾನೂನು ಬರೋದುಂಬೆ ಸಂಘಟನೆ ಕಟ್ಟಿದ್ದು ಹೋರಾಟ ಮಂತದ್ದು ಕಾನೂನು ಬೈದನಿ ಆ ಮಾತ ಕಾನೂನಿನ ಹಕ್ಕಲೇನೆ ಕಳಕೊಳ್ಳೋದು ಸಂಹಿತೆಯಾದ ಪರಿವರ್ತನೆ ಮಂತೊಂದು ಇನಿ ಆ ರೀತಿದ ವ್ಯವಸ್ಥೆನ ಕೊಂದೊಳ್ಳೆ ಆಯ್ತು ಅರ್ಥ ಇಂಜಿನ ಇಂಥ ಬಂಡವಾಳಗಾರನಕ್ಲಿಗೆ ಇಂಥ ಕಾರ್ಪೊರೇಟ್ ರಂಗದಕ್ಲಿಗೆ ಒವೇ ರೀತಿಯ ಪ್ರತಿರೋಧ ಬರಬಲ್ಲಿ ಒವೇ ರೀತಿಯ ಮುಷ್ಕರ ಬರಬಲ್ಲಿ ಅದನ್ನ ಆಕಲ ಸಂಬಳದ ಬಗ್ಗೆ ಆಕಲು ಸಂಘಟನೆ ಕಟ್ಟಿದ್ದು ಬೇಡಿಕೆ ತುಂಬುದಿಂಡ ಆಡಳಿತ ವರ್ಗಗೂ ಸಾಧ್ಯತೆ ಇಜ್ಜಿ ಬಂದು ಕೊರ್ರೆ ಸಾಧ್ಯತೆ ಇಜ್ಜಿ ಪಣ್ಣಂಡ ಆಕಲು ಕೋರ್ಟುಗಳ ಪೋಯರ ಸಾಧ್ಯತೆ ಇರಬಲ್ಲಿ ಕಾರ್ಮಿಕ ಸಂಘಟನೆ ಮುಖಾಂತರ ಸ್ಟ್ರೈಕ್ ಮಲ್ಪರ್ ಬಲ್ಲಿ ಪನ್ಮ ರೀತಿದ ಒಂಜಿ ಮಸೂದೆನೆ ಅದು ಜಾರಿ ಮಾಡ್ತಾರೆ ಅವಾಗ ಈ ರೀತಿದ ವ್ಯವಸ್ಥೆನೆ ನಮ್ಮ ದೇಶದ ಮಲ್ಲ ಬಂಡವಾಳಗಾರ ಕಾರ್ಪೊರೇಟ್ ರಂಗದಲ್ಲಿ ಪೂರಕವಾದ ಮಂತೊಂದುಲೇರಿ ಕೆಲವೇ ಬಂಡವಾಳಗಾರನ ಬೆಳೆಸೊಂದುಲೇರಿ ಚಮಚ ಬಂಡವಾಳಗಾರನ ಪನ್ಪ ಬೆಳೆಸೊಂದುಲೇರಿ ಅಕಲ ಮುಖಾಂತರ ಆರ್ಥಿಕ ಸಹಾಯ ಪಡೆದು ಕೊಡೋರ ಬೇತೆ ಬೇತೆ ಜಾಗಲೆಡೆ ಚುನಾವಣೆಲ್ಲ ಗೆಲ್ಪ ಮುಖಾಂತರ ಅಕಲೆ ಪೂರಕವಾದ ವ್ಯವಸ್ಥೆನ ಹಕ್ಕುಲ್ಲ ಮಂತೊಂದುಲೇರಿ ಇನ್ನು ಕೃಷಿ ರಂಗ ಒವೇ ರೀತಿದ ಕಾನೂನು ಚೌಕಟ್ಟು ಮೀರಿದುಂಡು ಕೃಷಿ ರಂಗಕ್ಕೂ ನಮ್ಮ ದೇಶದ ಸರ್ಕಾರಗಳು ಆದ್ಯತೆ ಕೊರಂತಿಲ್ಲ ಕೃಷಿ ಪ್ರಧಾನವಾದ ದೇಶ ನಮ್ಮ ಅಣ್ಣ ಇನಿ ಕೃಷಿ ರಂಗಲ್ಲ ಬಂಡವಾಳಗಾರನಕ್ಕಳು ಕೃಷಿ ಭೂಮಿಲೇನೆ ಪಡೆಕೊಳ್ರೆ ಬೇರೆ ಕಾನೂನು ಸಂಬಂಧವಾದ ಇತಿಮಿತಿ ಮಾತ ಇತ್ತಂడి ಆ ಇತಿಮಿತಿಲಿ ಮಾತ ದೆಪ್ಪರ ಪ್ರಯತ್ನ ಮಾಡ್ತೀರಿ ಪಾರ್ಲಿಮೆಂಟ್ ಇಡೀ ಬಹುಮತ ಇಜ್ಜಾನ ಸಂದರ್ಭಗಳು ಸುಗ್ರೀವಾಜ್ಞೆ ಜಾರಿ ಅವನ ಸಂದರ್ಭಗಳು ಬೇತೆ ನಮ್ಮನಿಡಿ ಇನಿ ಪಿರೋದ ಬಾಕಿಲಿಡಿ ಇನಿ ಮೂಜಿ ಕೃಷಿ ಮಸೂದೆನೆ ಜಾರಿ ಮಾಡ್ತೀವಿ ಪ್ರತಿರೋಧ ಇತ್ತಂడి ಆಂಡಲ ಜಾರಿ ಮಾಡ್ತೀರಿ ತಾಯಿಗೆ ನಮ್ಮ ದೇಶದ ಮಲ್ಲ ಬಂಡವಾಳಗಾರರಿಗೆ ಸಂಪನ್ಮೂಲ ಭರಿತವಾದ ಕೃಷಿ ಭೂಮಿ ನೀರು ಇತ್ಯಾದಿ ಇತ್ತಿನ ಕೃಷಿ ಭೂಮಿ ಖನಿಜ ಸೌಲಭ್ಯ ಇತ್ತಿನ ಭೂಮಿ ತಿಕ್ಕೊಡು ಬನ್ಮ ಕಾರಣಗೂ ಅವೇನಿ ಆಕಲಿಗೆ ಕಡಿಮೆ ಕ್ರಯಡ ಉಚಿತವಾದ ಕೊರ ಸಾಧ್ಯತೆ ಆಡು ಬನ್ಮ ಕಾರಣ ಈ ಮಸೂದೆಯನ್ನು ಜಾರಿ ಮಾಡ್ತೀವಿ ಬಂದರೆ ಈ ಅಪಾಯಕಾರಿ ಸ್ಥಿತಿ ನಮ್ಮ ಉಪ್ಪನ ಸಂದರ್ಭಗಳು ಜನಕ್ಕಳು ವಾಮಟ್ಟುಳ್ಳೇರು ಅವೇ ಸಂದರ್ಭ ಇನಿ ಭಾರತ ದೇಶದ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರತಿರೋಧ ಒಡ್ಡದ ವಿರುದ್ಧವಾದ ಉಂಟಿನ ಸಂಘ ಪರಿವಾರ ಬ್ರಿಟಿಷರ ಪರವಾದಿತ್ತಿನ ಸಂಘ ಪರಿವಾರ ಇನಿ ದೇಶನ ಆಳೊಂದನ್ನು ಸಾರ್ವರ್ಕರ್ ದೇಶ ಪ್ರೇಮಿ ದೇಶ ಸ್ವಾತಂತ್ರ್ಯ ಹೋರಾಟಗಾರನ ಪನೊಂದಿತ್ತೇರಿ ರಾಜನಾಥ್ ಸಿಂಗ್ ಗೃಹ ಸಚಿವರು ಪನ್ಪೇರಿ ಆರು ಬ್ರಿಟಿಷರ್ನ ಶರಣಾಗತಿ ಕೇಂದ್ರಿ ಮಹಾತ್ಮ ಗಾಂಧೀಜಿ ಪನ್ನಿನೇಡು ಹತ್ರ ಬಂದು ಮೂರನ್ನು ಹೇಳಿಕೆ ಕೊರೊಂದು ಐತ ಅರ್ಥ ಬ್ರಿಟಿಷರ್ನ ಶರಣಾಗಿ ಜೈಲಿಗೆ ಪಿದೆ ಬೈದಿನಿ ಸ್ವಾತಂತ್ರ್ಯಕ್ಕೂ ಧಕ್ಕೆ ಮಂದಿನ ಜನಕ್ಕಳು ಬಂದು ಸ್ಪಷ್ಟತೆ ಇನಿ ಬೈದಿನಿ ಇನಿ ಹಕ್ಕಲು ಪನೊಂದುಲೇರಿ ಇನಿ ಹಕ್ಕಲು ಮಕ್ಕಳು ಬಂದು ಹಕ್ಕಲೇ ದೇಶ ಪ್ರೇಮಿ ಪನ್ಪೈತಿ ಎಂಚಿನ ಪನ್ಪೇರಿ ಪೆಟ್ರೋಲು ಡೀಸೆಲ್ಗೆ ಏತ್ ರೇಟ್ ಆಂಡಿ ಪೆಟ್ರೋಲ್ಗೆ 180 ರೂಪಾಯಿ ಅಂಡಿ ಡೀಸೆಲ್ಗೆ 100 ರೂಪಾಯಿ ಜಾಸ್ತಿ ಆಂಡಿ ಪೆಟ್ರೋಲ್ ಉತ್ಪನ್ನಕ್ಕೆ ಮಾತ್ರ ಜಾಸ್ತಿ ಆಂಡಿ ಅಂತಾರಾಷ್ಟ್ರೀಯ ಮಾರುಕಟ್ಟೆ ಪೆಟ್ರೋಲ್ದ ಕಚ್ಚಾ ವಸ್ತು ದರ ನಾಲೆಟ್ಟು ಒಂಜಿ ಪಾಲನ್ನ ತಿರ್ತು ಬರ್ನಾಗಲ ನಮ್ಮ ದೇಶದ ಪೆಟ್ರೋಲು ಡೀಸೆಲ್ದ ದರ ಕಡಿಮೆ ಆಪುಜಿ ದಾಯಕ ಆಪುಜಿ ಮಲ್ಪುಜೇರಿ ಐಕ್ ಅಬ್ಕಾರಿ ಸುಂಕವನ್ನು ಅಡಿಗೆ ದೀಪೇರಿ ಅವು ತೈಲ ಉದ್ಯಮಿನಗಳಿಗೆ ಹಾಕಲ್ಲ ಆರ್ಥಿಕ ಲಾಭವನ್ನು ಜಾಸ್ತಿ ಮಲ್ಪಿಸಲ್ಲ ಅಂಚನೆ ಮನು ಏಪ ತೈಲದ ಮಿತ್ತು ಬೆಲೆ ಏರಿಕೆ ಆಪುಣ ಅಗತ್ಯ ವಸ್ತುದ ಬಗ್ಗೆ ಖಂಡಿತವಾದ ಹೆಚ್ಚಾಪುಣ ಇನಿ ಈತಿ ಹೆಚ್ಚಾನಲ್ಲ ಪ್ರಚಾರದಾದವು
ಆವಡು 10 ರೂಪಾಯಿ ಜಾಸ್ತಿ ಆಣು ದಾನೆ ಅಲ್ಪ ದೇಶಕ್ಕೆ ಸಲಾದು ನರೇಂದ್ರ ಮೋದಿಗೆ ಸಲಾದು ಆವಡು ಪನ್ನ ಐತ ಅರ್ಥ ಸಂಘ ಪರಿವಾರ ವ್ಯವಸ್ಥಿತ ರೀತಿ ಬೌದ್ಧಿಕವಾದ ಜನಕ್ಕಳ ಮಂಡೆ ತಿನ್ನೊಂದುಂಡು ನರೇಂದ್ರ ಮೋದಿ ಪನ್ನ ವ್ಯಕ್ತಿ ಈ ದೇಶನ ಅಭಿವೃದ್ಧಿ ಮಲ್ಪೇರಿ ನರೇಂದ್ರ ಮೋದಿ ಮಾತ್ರನೇ ಪರಿಹಾರ ಪನ್ಬ ರೀತಿಯಲ್ಲಿ ಪ್ರಚಾರ ಕೊರೊಂದುಲೇರಿ ಪಗುಂದು ಸತ್ಯನ ಪನ್ಪ್ರೇನೆ ನಮ್ಮ ಜನಕ್ಕಳ ಕೈತಲೆ ಕೊನೆ ಸಾಧ್ಯತೆ ಅವಡ್ಕು ಬಂದುಳೆ ಇನಿ ಬೆಲೆ ಏರಿಕೆ ವಿಪರೀತ ಆಂಡಲ ಹೋರಾಟ ಏತು ಮಾತನಲ್ಲ ಬೆಲೆ ಏರಿಕೆ ನಿಯಂತ್ರಣ ಮಲ್ಪೇರಿ ಪೊಪ್ಪುಜೇರಿ ನಿರುದ್ಯೋಗ ಸಮಸ್ಯೆ ಅಗಾಧ ಪ್ರಮಾಣಡುಂಡು ನೆಕ್ಕ ಕಾರಣದಾನೆ ಯೋಜನಾ ಆಯೋಗ ದಿತ್ತದ ನೀತಿ ಆಯೋಗ ಮಲ್ಪನಾಗ ಸ್ಪಷ್ಟವಾದ ನಿರ್ದೇಶನ RSS ಕೋರ್ಪುಂಡು RSS ನೀತಿದ ನಿರ್ದೇಶನದ ಆದಡೆ ಈ ದೇಶಡು ಬೇತೆ ಬೇತೆ ಕ್ರಮ ನಿಯಮ ಜಾರಿ ಅವನು ಹೊಸ ಶಿಕ್ಷಣ ನೀತಿ ನಮ್ಮ ದೇಶದ ಜನಕಲ ಮಿತಿ ಹೇರೊಂದುಲೇರಿ ಹೊಸ ಶಿಕ್ಷಣ ನೀತಿ ನಮ್ಮ ದೇಶದ ಶಿಕ್ಷಣ ನೀತಿ ನಮ್ಮ ದೇಶದ ಸಾಂಸ್ಕೃತಿಕವಾದ ಬೆಳೆದು ಬೈದಿನ ಶಿಕ್ಷಣ ನೀತಿ ಪ್ರಚಾರಕ್ಕೊಂದುಲೇರಿ ಈ ಹೊಸ ಶಿಕ್ಷಣ ನೀತಿ ಕೂಡ ಬಂಡವಾಳಗಾರನಕ್ಲಿಗೆ ವ್ಯಾಪಾರೋದ್ಯಮನಕ್ಲಿಗೆ ಶಿಕ್ಷಣನು ಕೊರ್ಪುಣಂಜ ನೀತಿ ಅತ್ತಂದು ಬೇದ ದಾಲಜ್ಜಿ ಹೊಸ ಶಿಕ್ಷಣ ನೀತಿ ಹಿಂದುಳ ವರ್ಗದಕ್ಕೆ ದಲಿತರನಕ್ಲಿಗೆ ಮಹಿಳೆಯರನಕ್ಲಿಗೆ ಬಡ ಜನಕ್ಲಿಗೆ ಕಾರ್ಮಿಕರಿಗೆ ಶಿಕ್ಷಣ ನಿರಾಕರಣೆ ಮಲ್ಮ ನೀತಿ ಅತ್ತಂದು ಬೇದ ದಾಲಜ್ಜಿ ಉದ್ಯೋಗಗಳ ಶಿಕ್ಷಣಗಳ ಸಂಬಂಧ ಇಜ್ಜ ನೀತಿ ನಮ್ಮ ಪಾರ್ಟಿ ಈ ಶಿಕ್ಷಣ ನೀತಿ ವಾಪಸ್ ಆವಡ್ ಪನ್ಪನೊಂದುಂಡು ಶಿಕ್ಷಣ ನೀತಿ ವಾಪಸ್ ಆವಡು ದಯಪಣ್ಣಗ ಶಿಕ್ಷಣಗಳ ಉದ್ಯೋಗಗಳ ಶಿಕ್ಷಣಗಳ ಬೇತೆ ಬೇತೆ ವಿಚಾರಗಳ ನೇರವಾದ ಸಂಬಂಧ ಉಂಡು ಅಂಚಾದ ನಾವು ಶಿಕ್ಷಣ ನೀತಿದ ವಿರುದ್ಧವಾದ ಜನಕುಲಿನ ಹೋರಾಟ ಮಲ್ಪೊಡೆ ಆಪಣು ಮಲ್ಪೊಡ್ಲ ಬೌದ್ಧಿಕವಾದ ಮಸ್ತ್ ಜನಕುಲ ಇದ್ದ ಬಗ್ಗೆ ಪಾತಿರೊಂದುಲೇರಿ ಏರು ಮಾತ ಪಾತಿರೊಂದುಲ್ಲೇರಿ ಪ್ರತಿರೋಧ ಒಡ್ಡೊಂದಿಲ್ಲೇರಿ ಅಗಲೇ ನೋಟೆಡ್ ಮಂತದೆ ಅಕಲ ಮಿತ್ತು ಕೇಸ್ ಪಾಡ್ದು ಜೈಲಿಗೆ ಪಾಡ್ನ ಬೇಲಿನ ಸರ್ಕಾರ ಮಂತನು ಆ ರೀತಿ ಧ್ವನಿನಿ ನಿಯಂತ್ರಣ ಮಲ್ಪರಿ ಈ ಸರ್ಕಾರ ಸಂಘ ಪರಿವಾರ ಮಲ್ತೊಂದು ಬಂದಲೆ ಇನಿ ಭಾರತ ದೇಶದ ಸಂವಿಧಾನ ಮಿತ್ತ ಅಪಾಯನಗ ಪ್ರಜಾಪ್ರಭುತ್ವ ಪ್ರಕ್ರಿಯೆ ಈತ್ ವರ್ಷೊಡ್ಲ ಈತ್ ಸಮಯಡ್ಲ ವಾರೀತಿದ ವ್ಯವಸ್ಥೆಯಲ್ಲಿ ಪೂರ ನಡತದಿಲ್ಲ ವಾರಿತ ಸ್ಥಿತಿಲ್ಲ ಅವೇನು ಪೂರ ತಿಲಾಂಜಲಿ ಮಂತದ ಹೊಸ ನಮ್ಮದ ವ್ಯವಸ್ಥೆಯನ್ನು ಕೊಂದರೆ ಇನಿ ಸರ್ಕಾರ ಸಂಘ ಪರಿವಾರ ನಿರಂತರವಾದ ಪ್ರಯತ್ನ ಮಂತಂದ್ರು ಆ ಪ್ರಯತ್ನದ ಭಾಗವಾದೆ ಇನಿ ನರೇಂದ್ರ ಮೋದಿನಿ ದುಂಬುದಿದೆ ಮಾತ ಸಂವಿಧಾನಾತ್ಮಕ ಸಂಸದೀಯ ವ್ಯವಸ್ಥೆಗೆ ಅದನ್ನ ಪ್ರಜಾಭೂತ ವ್ಯವಸ್ಥೆಗೆ ಅದನ್ನ ನ್ಯಾಯಾಂಗ ವ್ಯವಸ್ಥೆಗೆ ಅದನ್ನ ಸಂವಿಧಾನಬದ್ಧವಾದ ಬೇತೆ ಬೇತೆ ಅವು ಇನ್ಕಮ್ ಟ್ಯಾಕ್ಸ್ ಆವಡಿ ಅದನ್ನ ಚುನಾವಣೆ ಆಯೋಗ ಆವಡಿ ಆಯ್ತ ಮಧ್ಯೆ ಹಸ್ತಕ್ಷೇಪವನ್ನು ಬೇಲಿನ ಮಂತಂದು ಇನಿ ಸಂಘ ಪರಿವಾರ ಹಿಂದೂ ರಾಷ್ಟ್ರವಾದ ನಮ್ಮ ದೇಶದ ಜಾತ್ಯತೀತ ಒಕ್ಕೂಟದ ವ್ಯವಸ್ಥೆಯನ್ನು ಬದಲಾವಣೆ ಮಲ್ಪರೆ ಇನ್ನು ಪ್ರಯತ್ನ ಮಾಡ್ತೊಂದು ಹಿಂದೂ ರಾಷ್ಟ್ರದ ಸಿದ್ಧಾಂತನು ನಮ್ಮ ದೇಶದ ಜನಕ್ಕಳ ಮಿತಿ ಹೇರಿಕೆ ಮಂತೊಂದುಂಡು ಆ ಹಿಂದೂ ರಾಷ್ಟ್ರದ ಸಿದ್ಧಾಂತ ಇಂಜುಂಡು ಆ ಸಿದ್ಧಾಂತ ನಮ್ಮ ಭಾರತ ದೇಶಕ್ಕೂ ಆಪತ್ತು ಆಯ್ತ ವಿರುದ್ಧವಾದ ನಮ್ಮ ಪಾರ್ಟಿ ಸೊರದೆತ್ತುಂಡು ಇನಿ ಮನು ಸಂಸ್ಕೃತಿದ ಭಾಗವಾದ ಹಿಂದೂ ಧರ್ಮನು ಹಿಂದುತ್ವದ ಕಡೆ ಕೊಂದೊಂದುಲೆ ಹಿಂದೂ ಧರ್ಮ ಏಪಲ ಬೇತೆ ಜಾತಿದ ಮಿತ್ತ ದೌರ್ಜನ್ಯ ಮಲ್ಪನ ಬೇತೆ ಮತದ ಮಿತ್ತ ದೌರ್ಜನ್ಯ ಮಲ್ಪನ ಹಿಂದೂ ಧರ್ಮ ಅತ್ತಿ ಅವು ಮುಸ್ಲಿಂ ಆವಡಿ ಇಸ್ಲಾಂ ಕ್ರೈಸ್ತ ಧರ್ಮ ಆವಡಿ ಬೇತೆ ಧರ್ಮದ ಮಿತ್ತ ದೌರ್ಜನ್ಯ ಮಲ್ತದೆ ಕೋಮುಗಲಭೆ ಧಾರ್ಮಿಕ ವಿಷಯ ಅತ್ತವು ಏಪ ಹಿಂದುತ್ವ ಬತ್ತನ ಅಲ್ಪ ಸ್ವಾಭಾವಿಕವಾದ ಬೇತೆ ಧರ್ಮದ ಮಿತ್ತೆ ಬೇತೆ ಧಾರ್ಮಿಕ ವಿಚಾರದ ಮತ್ತೆ ಬೇತೆ ಧಾರ್ಮಿಕ ಮಂದಿರದ ಮಿತ್ತೆ ಅಥವಾ ಮಸೀದ ಮಿತ್ತೆ ದೌರ್ಜನ್ಯ ಪ್ರಾರಂಭ ಆನಾಗ ಸ್ವಾಭಾವಿಕವಾದ ಈ ರೀತಿ ಬರೋದು ಅವಾಗ ನಮ್ಮ ದೇಶದ ಸಂವಿಧಾನಬದ್ಧವಾದ ರೀತಿಯ ಸರ್ಕಾರ ನಡಪುಡಿಜಿನಂಡ ಆ ಸರ್ಕಾರ ಸಂವಿಧಾನ ವಿರೋಧಿ ಆಪುಂಡು ದೇಶ ವಿರೋಧಿ ಆಪು ಇನ್ನಿತ ಸರ್ಕಾರ ಸಂವಿಧಾನ ವಿರೋಧಿ ಆದುಂಡು ದೇಶ ವಿರೋಧಿ ಆದುಂಡು ಸ್ಪಷ್ಟವಾದ ಮತ್ತು ಒಂದಿಲ್ಲ ಬಾಬರಿ ಮಸೀದಿ ಅದು ರಾಮ ಜನ್ಮಭೂಮಿದ ವಿಷಯಡು ವಾರೀತಿ ಸರ್ಕಾರ ಹಸ್ತಕ್ಷೇಪ ಅಂತ ನಮ್ಮ ತುಯ್ಯ ಇನಿ ಕಾನೂನು ಪಂಡಿತರ ಮಾತು ಅಧ್ಯಯನ ಮಂತೊಂದಿಲ್ಲ ಸರಿಯಾ ತಪ್ಪ ಒಂದು ಅಧ್ಯಯನ ಮಂತೊಂದಿಲ್ಲ ಪ್ರತಿ ಒಂದು ವಿಷಯ ನ್ಯಾಯಾಂಗದ ಮಿತಿನ ಸರ್ಕಾರ ಹಸ್ತಕ್ಷೇಪ ಮಂತೊಂದುಂಡು ಈ ಹಸ್ತಕ್ಷೇಪ ಭಾರತ ದೇಶಕ್ಕೂ ಆಪತ್ತೆ ನಮ್ಮ ದೇಶದ ಸಂಸದ್ ಅಪಾಪ ಸೇರುಡು
ಸಂಸತ್ ಪ್ರತಿಯೊಂದು ವಿಚಾರ ಚರ್ಚೆ ಮಲ್ಪಡು ಚರ್ಚೆ ಮಲ್ಪ ಮುಖಾಂತರ ಜನಕ್ಕುಲ್ಲ ಇಟ್ಟು ಪಾತ್ರ ವಹಿಸೋ ಸಾಧ್ಯತೆ ಅವಳು ಭಾರತ ದೇಶದ ಪ್ರಧಾನಿ ನರೇಂದ್ರ ಮೋದಿ ಬತ್ತಿ ಬಕ್ಕ ಆ ಸಂಸತ್ ಮೀಟಿಂಗ್ ಸರಿಯಾದ ನಡಪುಜಿ ಸರ್ವಾಧಿಕಾರಿ ಆದ ನರೇಂದ್ರ ಮೋದಿ ಆದುಲೇರಿ ನರೇಂದ್ರ ಮೋದಿ ಪೂರಕವಾದ ಗೃಹ ಸಚಿವರುಲೇರಿ ಆ ರೀತಿ ಪ್ರಜಾಭೂತ ದೇಶ ಇನಿ ಸರ್ವಾಧಿಕಾರ ಮಟ್ಟಿಗೆ ಪೋಂದು ಅವಾಗ ನಮ್ಮ ಪಾರ್ಟಿದ ಮಿತ್ತೆ ಈ ದೇಶದ ಜನಕ್ಕೆ ರಕ್ಷಣೆ ಮಲ್ಪ ಮಟ್ಟಿಗೆ ಭಾರಿ ಮಲ್ಲ ಜವಾಬ್ದಾರಿ ನಮ್ಮ ತುಯ್ಯ ಈ ಸರ್ಕಾರ ಬತ್ತಿ ಬಕ್ಕ ದಲಿತರ ಮೆತ್ತಿ ಆದಿವಾಸಿನಕ್ಲೆ ಮೆತ್ತೆ ನಿರಂತರವಾದ ದೌರ್ಜನ್ಯ ನಡತೊಂದನು UPA ಸರ್ಕಾರ ಉಪ್ಪುನಗ ನಮ್ಮ ಪಾರ್ಟಿದ MP ನಕ್ಕಲು ಉಪ್ಪುನಗ ಆ ಸರ್ಕಾರದ ಕ್ರಮ ನಿಯಮ ಇಂಚ ಬೋರ್ಡು ಬಂದದೆ ಸಾಮಾನ್ಯ ಕಾರ್ಯಕ್ರಮ ಅಂತದೆ ಕೆಲವಾರು ಜನಪರವಾದ ಕಾರ್ಯಕ್ರಮ ಮಲ್ಪರೆ ನಂಗೆ ಸಾಧ್ಯತೆ ಅಂಡಿ ಕಾಡು ಉಪ್ಪುನ ಆದಿವಾಸಿನಕ್ಲೆ ಭೂಮಿ ಕೊರಡು ಬಂದದ್ದು ಕಾನೂನು ಮಲ್ಪೆ ಸಾಧ್ಯತೆ ಅಂಡಿ ಮಾಹಿತಿ ಹಕ್ಕನ್ನು ಕೊಂದರೆ ಸಾಧ್ಯತೆ ಅಂಡಿ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಕೊಂದರೆ ಸಾಧ್ಯತೆ ಅಂಡಿ ಇನ್ನು ಸಂವಿಧಾನದ ರಾಜ್ಯ ಸರ್ಕಾರಕ್ಕೂ ನಿರ್ದೇಶನ ಮಾತ್ರ ಉಂಡು ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕು ಆದಿಜ್ಜಿ ಹಣದ ಉದ್ಯೋಗದ ಹಕ್ಕು ಮೂಲಭೂತ ಹಕ್ಕು ಆದಿಜಿಲ್ಲ ಸಾಮಾನ್ಯ ಜನಕ್ಕೂ ಬದುಕಿನ ಸಾಧ್ಯತೆ ಆಗ್ಲಕ್ಕ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ನಮ್ಮ ದೇಶಡು ಚಾಲ್ತಿ ಕೊಂದರೆ ಸಾಧ್ಯತೆ ಆದ ಕೋಟ್ಯಾಂತರ ಸಂಖ್ಯೆದ ಜನಗಳಿಗೆ ಒಂಜಿ ಬಡವು ಹಸಿವನ್ನು ನೀಗಿಸರ ಸಾಧ್ಯತೆ ಆತನ ಅವ್ರು ನಮ್ಮ ಪಾರ್ಟಿ UPA ಸರ್ಕಾರದ ಸಂದರ್ಭ ಪಿದಾಯಿತ್ತು ನಿರ್ದೇಶನ ಕೊರು ಸಾಮಾನ್ಯ ಕಾರ್ಯಕ್ರಮ ಹೊಂದಿನ ಸಾಧ್ಯತೆ ಅಂಡಿ ಇಂದು ಸರ್ಕಾರದಾನೆ ಮತ್ತೊಂದು ಇನ್ನು ಸರ್ಕಾರ ಮಾಹಿತಿ ಹಕ್ಕದ ಬಗ್ಗೆ ಗಮನ ಇಜ್ಜಿ ಅರಣ್ಯ ಭೂಮಿನಿ ನಾಶ ಮಲ್ಪಿಸಲಾದೆ ಇನ್ನು ಗಣಿ ಕೈಗಾರಿಕೆಗೆ ಖಾಸಗಿ ವ್ಯಕ್ತಿನಕ್ಲೆಗೆ ಚಮಚ ಬಂಡವಾಳಗಾರನಕ್ಲೆಗೆ ಇನಿ ಗಣಿಗಾರಿಕೆ ಅವಕಾಶ ಕೊರಲಿ ಇನ್ನು ಕಾಡುಲು ಪುರ ನಾಶ ಆಗುಂಡು ಭೂಮಿ ದಾಡಿಟ್ಟು ಇನ್ನು ಖನಿಜ ಸಂಪನ್ಮೂಲ ಕಲ್ಲಿದ್ದಲು ದೆಪ್ಪನ ಪುದಾಡಿ ಅವು ಚಿನ್ನ ಉಂಡು ಬೇತೆ ಬೇತೆ ಖನಿಜ ಸಂಪನ್ಮೂಲ ಲೂಟಿ ಮಲ್ಪರೆ ಇಂಥ ಸರ್ಕಾರ ಅವಕಾಶ ಕೊರಪನ ಮುಖಾಂತರ ಆದಿವಾಸಿನಕ್ಲೇನು ಬೀದಿ ಪಾಲು ಮತ್ತೊಂದು ಇನ್ನು ದಲಿತರೇ ರಕ್ಷಣೆ ಕೊರಡುತ್ತೀನಿ ಅಕಲ ಮೀಸಲಾತಿದ ರಕ್ಷಣೆಯನ್ನು ಕಾಪಾಡುತ್ತೀನಿ ಇನ್ನು ದಲಿತರ ಮಿತ್ತು ಇನ್ನು ದೌರ್ಜನ್ಯ ನಡ್ತೊಂದು ದಲಿತರು ತಿನ್ಪ ಆಹಾರದ ಮಿತ್ತು ದೌರ್ಜನ್ಯ ನಡ್ತೊಂದು ಅಲ್ಪಸಂಖ್ಯಾತರ ಆಹಾರದ ಮಿತ್ತು ದೌರ್ಜನ್ಯ ನಡ್ತೊಂದು ಪಶುನು ರಕ್ಷಣೆ ಮಲ್ಪನ ಕಾನೂನದ ಭಾಗವಾದೀನಿ ಅಲ್ಪಸಂಖ್ಯಾತರ ಮಿತ್ತು ದಲಿತರ ಮಿತ್ತು ದೌರ್ಜನ್ಯ ಮಂತೊಂದುಲೇರಿ ಇಡಿಯಾದ ನಮ್ಮ ದೇಶಡು ಏ ರೀತಿ ಶೋಷಣೆಗೊಳಗಾವುದಿಲ್ಲ ಅತ್ಯಂತ ಶೋಷಣೆಗೊಳಗಾದ ವಿಭಾಗವನ್ನು ಬಕ್ಕಲ ಇನಿ ಶೋಷಣೆದ ಅಡಿಕೆ ಪಾಡಂಜ ಬೇರೆ ನೀನು ಸರ್ಕಾರ ಸಂಘ ಪರಿವಾರದ ಮಂತೊಂದುಲೆ ಬಂದಲೆ ಅಂಚದಪ್ಪನಾಗ ನಮ್ಮ ಪಾರ್ಟಿದ ಈ ಸಮ್ಮೇಳನ ನಡಪನ ಸಂದರ್ಭಡು ನಮ್ಮ ಪಾರ್ಟಿದ ಪ್ರತಿನಿಧಿಗಳು ನಮ್ಮ ಪಾರ್ಟಿದ ಕಾರ್ಯಕರ್ತನಗಳು ಅಭಿಮಾನಗಳು ಕೋಟ್ಯಾಂತರ ಸಂಖ್ಯೆದ ಉಪನಂಜನ ಬೇತೆ ಬೇತೆ ವಿಭಾಗದ ಜನಕುಲ ಮಧ್ಯೆ ಅಕಲಕಲ ನಿರ್ದೇಶನ ಬೇಡಿಕೆಲೆಂದಿದೆ ನಮ್ಮ ಅಗ್ಲಿನ ಸಂಘಟನೆ ಕಟ್ಟೋಡು ತಿಳುವಳಿಕೆ ಕೊರಡು ಸಾಮಾನ್ಯ ಜನಕಲ ಕೈತಡೆ ಈ ವಿಷಯನ ಕೊಂದರೆ ಸಾಧ್ಯತೆ ಅವಡು ಅಂಚಾಂಡ ಮಾತ್ರನೇ ನಮ್ಮ ದೇಶದ ಜನಕುಲಿಗೆ ಒಂಜಿ ಸ್ಪಷ್ಟವಾದ ತಿಳುವಳಿಕೆ ಬರೋ ಸಾಧ್ಯತೆ ಅವನು ಇನ್ನು ಸಂಘ ಪರಿವಾರದ ಒಂದು ಚೌಕಟ್ಟು ಪಡಿನ ಕಾರ್ಯಕ್ರಮ ಈ ದೇಶದ ಅಪಾಯದ ಹಂತ ಕೊರ ಕಾರ್ಯಕ್ರಮವನ್ನು ನಾಶ ಮಾಡ್ತದೆ ಈ ಸರ್ಕಾರನು ಆಯ್ನಾತ ಬೇಗ ಅಧಿಕಾರ ತಿದ್ದು ಜಪ್ಪಾದ ನಮ್ಮ ದೇಶದ ಜಾತ್ಯತೀತ ಸಂಸ್ಕೃತಿನಿ ಒಕ್ಕೂಟ ವ್ಯವಸ್ಥೆಯನ್ನು ಹೊರಪಡಿಸ ಸಾಧ್ಯತೆ ಅಣ್ಣ ಖಂಡಿತವಲ್ಲ ಈ ದೇಶಕ್ಕೆ ಉಳಿಗಾಲಾಪನು ಆ ಮುಖಾಂತರ ಪ್ರಪಂಚದ ಭೂಪಟಡು ಈತ ವರ್ಷ ಭಾರತ ದೇಶ ನಡಪಡಾಯಿನ ಸಾಧನೆ ಉಂಡು ಆತನ ನಮ್ಮ ದೇಶ ವಾರೀತಿದ ಮಧ್ಯಪ್ರವೇಶ ಮತ್ತು ಮಲ್ತದೆ ನಮ್ಮ ದೇಶದ ಸಂವಿಧಾನಬದ್ಧವಾದ ಹಕ್ಕಲೇನೆ ಜಾಗತಿಕವಾದ ಪ್ರದರ್ಶನ ಮಲ್ಪ ಸಾಧ್ಯತೆ ಅಂಡಿ ಅನ್ನು ಹೊರಪಡ ಸಾಧ್ಯತೆ ಆಪನ್ ಬಂದಲೆ ಅಂಚಾದ ಪುನಗ ಈ ಸಮ್ಮೇಳನ ಕಾಂಡೇಡ್ ಬಯ್ಯಮುಟ್ಟ ಸೇರ್ನು ಉಳ್ಳಾಲ ಒಲೆಯುಳ್ಳ ಚಾರಿತ್ರಿಕವಾದ ಹಿನ್ನೆಲೆ ಉಂಡು ಭೂಮಿದ ಸಂಬಂಧಪಟ್ಟ ಇನ್ನು ಕಾನೂನನ್ನು ರಾಜ್ಯ ಸರ್ಕಾರ ತಿದ್ದುಪಡಿ ಮಲ್ತದೆ ಆನಿದ ಭೂಮಾಲಕೆರೆಗೆ ಬಂಡವಾಳಗೆ ಭೂಮಿ ಕೊರ್ರೆ ಇನಿ ಮಸೂದೆಯನ್ನು ಕೊಂದತ್ತಿಂದಲ್ಲ ನಮ್ಮ ಪಾರ್ಟಿದ ಅಡಿಟಿ ಕರ್ನಾಟಕ ಪ್ರಾಂತ ರೈತ ಸಂಘ ವಿರೋಧಾತ ಹೋರಾಟ ಮಂತದೆ ಗೇಣಿದಾರಕ್ಕೆ ಭೂಮಿ ಕೊರನಂಜನ ಹೋರಾಟದ ಭಾಗವಾದ ಉಳ್ಳಾಲ ನಡ್ತೀನಿ ಅಂಜನ ವಿಚಾರ ಬೀಡಿ ಕಾರ್ಮಿಕರೇ ಇನಿ ಬೀಡಿ ಕಾರ್ಮಿಕ ಸಂಖ್ಯೆ ಕಡಿಮೆ ಉಪ್ಪು ಬೀಡಿ ಕಾರ್ಮಿಕರ ಸಂಘಟನೆ ಕಟ್ಟಿದೆ ಕಾನೂನು ಕಲ್ಯಾಣ ಸಂಬಂಧಪಟ್ಟಿದ ವ್ಯವಸ್ಥೆ ಮಲ್ಪರೆ ನೇತೃತ್ವ ಕೊರನಂಜ ವಿಭಾಗ ಉಳ್ಳಾಲ ಪ್ರದೇಶ ಅಂಜನೆ ಬೇತೆ ಬೇತೆ ವಿಭಾಗದ ಜನಕುಲಿಗೆ ಪ್ರಜಾಪ್ರಭುತ್ವ ಚಳವಳಿಗೆ ಜಾತ್ಯತೀತ ಚಳವಳಿಗೆ ವ್ಯವಸ್ಥೆ ಮಂದಿನಂಜನ ಜಾಗ ಈ ಉಳ್ಳಾಲ ಪ್ರದೇಶ ಈ ಉಳ್ಳಾಲ ಪ್ರದೇಶಡು ನಮ್ಮ ಪಾರ್ಟಿ ಒಂಜಿ ಸಂದರ್ಭಗಳು ಎರಡು ಸಂದರ್ಭಗಳು MLA ಇತ್ತಿದ್ದ ಜನಕುಲ ಅಭಿವೃದ್ಧಿ ಮಲ್ಪ ಸಾಧ್ಯತೆ ಮಂತಂದು ಅವೇ ರೀತಿಯ ಚಳವಳಿ ನಮ್ಮ ಕಟ್ಟುಡಾಪುಂಡು ಅಂಜನೆ ಯೋಜನಾ ಚಳವಳಿ ವಿದ್ಯಾರ್ಥಿ ಚಳವಳಿ ದಲಿತ ಹಕ್ಕುಗಳ ಚಳವಳಿ ಮಹಿಳೆಯರ ಚಳವಳಿ ಕಟ್ಟಡ ಸಾಧ್ಯತೆ ಅಂಡ
ಖಂಡಿತವಾದ ಉಳ್ಳಾಲ ಪ್ರದೇಶಡು ಭವಿಷ್ಯತ್ತಿಡೆ ಒಂದು ಎಡ ಪ್ರಜಾಪ್ರಭುತ್ವ ಹೋರಾಟಗಳು ಬೆಳೆದು ಬತ್ತಿಂಡ ಪರ್ಯಾಯವಾದ ರಾಜಕೀಯ ಬದಲಾವಣೆ ಮಾಡುವ ಸಾಧ್ಯತೆ ಖಂಡಿತ ಉಂಟು. ಆ ದಿಶಡಿ ಸಮ್ಮೇಳನ ಕಾಂಡೇಡ್ ಬಯ್ಯ ಮುಟ್ಟ ಚರ್ಚೆ ಮಾಡ್ತದೆ ಒಂದು ಸರಿಯಾದ ದೃಷ್ಟಿಕೋನ ಕೊರ ಸಾಧ್ಯತೆ ಅವಳು ಪಣೊಂದು ಎನ್ನ ಪಾತ್ರ ಮುಗಿಪೆ. ಇನ್ಕ್ಲಾಬ್ ಜಿಂದಾಬಾದ್, CPM ಜಿಂದಾಬಾದ್. ಕಾಮ್ರೇಡ್ಸ್, ಈ ಉಲ್ಲಾಲ ವಲಯ ಸಮ್ಮೇಳನದ ಈ ಉದ್ಘಾಟನಾ ಸಮಾರಂಭಕ್ಕೆ ಜಿಲ್ಲಾ ಸಮಿತಿದ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯಿನ ಸುನೀಲ್ ಕುಮಾರ್ ಬಜಾಲ್ ಬೈದೇರಿ ಅರೆಲ್ಲ ನಿಖಲ ಮಾತಿರ್ನ ಪರವಾದ ಸ್ವಾಗತ ಮಾಡಿ ಒಂಜಿ ಕಡೇತ ಅಂತಡುಲ್ಲ ಇತ್ತೆ ಅಧ್ಯಕ್ಷರನ್ನ ಭಾಷಣ ಉಂಡು ಅವು ಆಯ್ಬಕ್ಕ ಈ ಸಮಾರಂಭ ಉದ್ಘಾಟನಾ ಸಮಾರಂಭ ಅಕ್ಕೇರಿ ಆಪುಂಡು. ನಮ್ಮನ್ನು ಉದ್ಘಾಟನೆ ಮಂತದ್ದು ಜಿಲ್ಲಾ ಕಾರ್ಯದರ್ಶಿ ಸುದೀರ್ಘವಾದ ಪಾತೇರಿಯರಿ ಹಲವಾರು ವಿಚಾರಣ ಮಂಡ್ಯರು. ಇನಿ ಈ ದೇಶದ ಒಂಜಿ ಫ್ಯಾಸಿಸ್ಟ್ ಶಕ್ತಿಲು ಆಡಳಿತ ಮಂತಂದು ಪುನಃ ಸಂದರ್ಭ ಇಂಚೊಂಡು ಬಂಡ ಒಂಜಿ ಸಭೆ ಮನ್ಪೆರ ಸಾಧ್ಯಜ್ಜಿ ಒಂಜಿ ಮೆರವಣಿಗೆ ಮನ್ಪೆರ ಸಾಧ್ಯಜ್ಜಿ ಐ ಕಾತು ನಿರ್ಬಂಧ ಪಾಡೊಂದುಲ್ಲೇನು ಅಂಚಿನ ಕಾಲಘಟ್ಟಡು ನಮ್ಮ ಇನಿ ಮೂಲು ಸೇರ್ದು ಇನಿ ಸಮ್ಮೇಳನ ಆಯೋಜನೆ ಮಂತಂದಿಲ್ಲ. ಈ ಊರುಕು ಈ ಉಲ್ಲಾಲ ವಲಯಕ್ಕೆ ಅವೇ ರೀತಿ ಈ ಜಿಲ್ಲೆಗೆ ಇತಿಹಾಸ ಉಂಟು. ನೇಡ್ದುಂಬುಲ ನಂಗೆ ಗೊತ್ತುಪ್ಪು ಪಿನರಾಯಿ ವಿಜಯನ್ ಈ ಜಿಲ್ಲೆಗೆ ಬರ್ಪೇರು ಬಂದಾಗ ಇಡೀ ಜಿಲ್ಲೆಯನ್ನು ಬಂದು ಮಂತದ್ದು ಇಡೀ ಬಲ್ಲಿ ಬಂದ್ಪನೊಂಜಿ ಸವಾಲು ಪಾಡಿನ ಸಂದರ್ಭಡ್ಲ ಈ ನಮ್ಮ ಪಕ್ಷ ಇಡೀ ಒಂಜಿ ದೇಶಕ್ಕೆ ಒಂಜಿ ಸಂದೇಶ ಕೊರ್ಪುನ ರೀತಿಡಿ ಸಾವಿರ ಜನ ಸೇರ್ಸೋದು ಅರಣ್ಯ ಬರ್ಪದ ಮೂಲ ನಂಗೆ ಸಮರ್ಪಣೆ ಮಂಪರ ಆತನಿ. ಬಹುಶಃ ನಂಗೆ ಈ ಪಕ್ಷಕ್ಕೆ ನಮ್ಮ ಕಾರ್ಯಕರ್ತರಿಗೆ ಆತ ಶಕ್ತಿ ಉಂಟು. ಬಹುಶಃ ನಮ್ಮ ಇನ್ನು ಅಂದಾಜು ಮಂತೀಚ ಇನಿ ಈ ಜಿಲ್ಲೆಡ್ಲ ಈ ಉಲ್ಲಾಲ ವಲಯಕ್ಕೆ ಒಂಜಿ ತನ್ನದೇ ಆಯ್ನ ಇತಿಹಾಸ ಉಂಟು. ಅಂಚಿನ ಈ ಒಂಜಿ CPM ಪಕ್ಷದ ಉಲ್ಲಾಲ ವಲಯದ 23ನೇ ಸಮ್ಮೇಳನ ನನ್ನ ಅಧಿವೇಶನ ನಡೆಪರುಂಡು. ಐಟ್ ಹಲವಾರು ವಿಚಾರ ನಮ್ಮ ಚರ್ಚೆ ಮಂತರುಂಡು. ಮಾತ ಚರ್ಚೆ ಮಂತದ್ದು ನನ್ನ ಒಂಜಿ ಹೊಸ ಕನ್ನೋಟ ಕೊರ್ತು ಮೂಲು ಈ ಪ್ರದೇಶದ ನಮ್ಮ ಬಲಿಷ್ಠವಾದ ಸಂಘಟನೆ ಕಟ್ಟುನಂಚಿನ ಕೆಲಸ ಮತ್ತು ಆವಡು ಮನ್ಪನದೊಟ್ಟಿಗೆ ಎನ್ನೋ ಈ ಒಂಜಿ ಭಾಷಣ ಇಡೆಗೆ ಮುಕ್ತಾಯ ಮನ್ಪೆ ಇತ್ತೆ ಜಯಂತ್ ನಾಯ್ಕರು ಧನ್ಯವಾದ ಕೊಡ್ತು ಈ ಸಮಾರಂಭ ಅಕ್ಕೇರಿ ಅಪ್ಪ ನಡಪುನ ಈ ಸಂದರ್ಭಡು ಸಮಯಾವಕಾಶ ಬಾರಿ ಕಮ್ಮಿ ಉಂಡು. ಅಂಚಾದ ಸಮಾರಂಭವನ್ನು ಅಂತ ಚುಟ್ಟು ಎಲ್ಲೇ ಮಂತದ್ದು ಇತ್ತೆ ಧನ್ಯವಾದದ ಕಾರ್ಯಕ್ರಮ ಇದು. ಈ ಸಮ್ಮೇಳನದ 23ನೇ ಧ್ವಜಾರೋಹಣ ಮಂತಿನಂಚಿನ ನಮ್ಮ ಹಿರಿಯ ಸಂಗಾತಿ ಕಾಮ್ರೇಡ್ ಗಂಗಾಧರ್ ಶೆಟ್ರು ಇಂಬೇರೆ ಧ್ವಜಾರೋಹಣ ಮಂತ್ ಕೊರಿಯರು ಇಂಬೇರೆಗೆ ಉಲ್ಲಾಲ ವಲಯ ಸಮಿತಿ ಪರವಾದ ತುಂಬು ಹೃದಯದ ಧನ್ಯವಾದವನ್ನು ಕೊರಪ. ಅಂಚನೆ ಈ ಸಮ್ಮೇಳನಗೂ ಮಾರ್ಗದರ್ಶನ ಕೊರಿಯರ ಬೈದಿನ ಅಂಚಿನ ಅಂಚನೆ ಉದ್ಘಾಟನೆ ಭಾಷಣ ಮಲ್ದಿನ ಅಂಚಿನ ಜಿಲ್ಲಾ ಕಾರ್ಯದರ್ಶಿ ವಸಂತಾಚಾರಿ ಇಂಬೇರೆಗ್ಲಾನ್ ಉಲ್ಲಾಲ ವಲಯ ಪರವಾದ ತುಂಬು ಹೃದಯದ ಧನ್ಯವಾದವನ್ನು ಕೊರಪ. ಈ ಸಭೆತ ಅಧ್ಯಕ್ಷತೆ ವಹಿಸಿದ ಅಂಚಿನ ಸ್ವಾಗತ ಸಮಿತಿದ ಅಧ್ಯಕ್ಷರಾಯನ ಕಾಮ್ರೇಡ್ ರಾಮಚಂದ್ರ ವಕೀಲರು ಇಂಬೇರೆಗ್ಲಾನ್ ಧನ್ಯವಾದ ಕೊರಪೆ. ಅಂಚನೆ ಈ ಸಮ್ಮೇಳನಗೂ ವೀಕ್ಷಕರಾದ 5 ಅಂಚಿನ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯನ ವಾಸುದೇವ್ ಉಚ್ಚಿಲ್ ಇಂಬೇರೆಗ್ಲಾನ್ ಉಲ್ಲಾಲ ವಲಯ ಪರವಾದ ಧನ್ಯವಾದ ಕೊರಪ. ಅವೇ ರೀತಿ ಜಿಲ್ಲಾ ಸಮಿತಿ ಸದಸ್ಯರಾಯನ ಕಾಮ್ರೇಡ್ ಪದ್ಮ ಶೆಟ್ರು ಇಂಬೇರೆಗ್ಲ ಧನ್ಯವಾದ ಕೊರಪೆ. ಅವೇ ರೀತಿ ನಮ್ಮ ಸಮ್ಮೇಳನಗೂ ವೀಕ್ಷಕರಾದ 5 ಅಂಚಿನ ಜಿಲ್ಲಾ ಸಮಿತಿ ಕಾರ್ಯದರ್ಶಿ ಮಂಡಳಿ ಸದಸ್ಯರಾಯನ ಯುವ ನಾಯಕಿ ಕಾಮ್ರೇಡ್ ಸುನೀಲ್ ಕುಮಾರ್ ಬಜಾಲ್ ಇಂಬೇರೆಗ್ಲಾನ್ ಧನ್ಯವಾದ ಕೊರಪೆ. ಅಂಚನೆ ಈ ಸಭೆಗೆ ಹಿತೈಷಿಲಾದ ಬತ್ತಿನಂಚಿನ ಪಕ್ಷದ ಹಿತೈಷಿಲೆಗೆ ಅಂಚನೆ ಸಮಯಕ್ಕೆ ಸರಿಯಾದ ಬತ್ತಿನ ಪ್ರತಿನಿಧಿಗಳಿಗೆ ಮಾತೆರೆಗಳ ಧನ್ಯವಾದ ಕೊರದು ಈ ಸಮಾರೋಪ ಸಮಾರಂಭವನ್ನು ಇಡೆಗೆ ಮುಕ್ತಾಯ ಮಲ್ಪ.